वनचारी जय राधा माधव कुंज विहारी जय राधा माधव कुंज विहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय जय प्रभुपाद जय जय श्रील प्रभुपाद जय निताय गौर हरि बोल जय निताय गौर हरि बोल हरे कृष्ण ಧನ್ಯವಾದಗಳು ರೀನಾ ಮಾತಾಜಿ ಧನ್ಯವಾದಗಳು ಹರೇ ಕೃಷ್ಣ हरे कृष्ण माताजी श्रील प्रभुपाद की जय ಶ್ರೀಲ ಪ್ರಭುಪಾದ್ ಕಿ ಜೈ ಹರೇ ಕೃಷ್ಣ हरे कृष्ण हरे कृष्ण ओम हरे कृष्ण माताजी अज्ञानस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम ರಾಮ ರಾಮ ಹರೇ 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 ಕೃಷ್ಣ ಎಲ್ಲರಿಗೂ ಕೃಷ್ಣ ಬುಕ್ ಓದುವ ತರಗತಿಗೆ ಆದರದ ಸ್ವಾಗತ ನಮಗೆ ಈ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತಹ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ಕ್ರೇಜ್ ಶ್ರೀ ನಾಮನಿಷ್ಠ ಪ್ರಭುಜಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಹಾಗೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ಹಾಗೂ ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ ಹರೇ ಕೃಷ್ಣ ಪ್ರವೀಣ ಮಾತಾಜಿ ನಂಗೆ ಇವತ್ತು ನೀವು ಸ್ಕ್ರೀನ್ ಶೇರ್ ಮಾಡ್ಬೇಕು ಆಯ್ತಾ ನನ್ಗೆ ಬಂದಿಲ್ಲ ಅದು PDF Yes, Mataji. कृष्ण 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 हे Krishna 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 He कृष्ण 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 हे Krishna 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 He कृष्ण 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 रक्षा माम् Krishna 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 कृष्ण 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 पाहि माम् Krishna 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 Pahi Mam राम राघव राम राघव राम राघव रक्षा माम् कृष्ण केशव कृष्ण केशव कृष्ण केशव पाहि माम् Ram Raghava Krishna Keshav Krishna Keshav Pahi Mam राम राघव राम राघव राम राघव रक्षा माम् Ram Raghava Ram Raghava Rakshamam कृष्ण केशव कृष्ण केशव कृष्ण केशव पाहि माम् Krishna Keshav Krishna Keshav Krishna Krishna Keshava Krishna Keshava Pahimam कृष्ण 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 हे Krishna 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 He कृष्ण 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 हे
ಕೃಷ್ಣ 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 ಹೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಲಿವರೆಗೆ ಆಗಿತ್ತು, ಸ್ವಾಗತಿಸುತ್ತಿದ್ದನವರೆಗೆ ಆಗಿತ್ತು ನಿನ್ನೆ. ಆಗಿತ್ತು ಮಾತಾಜಿ. ಹಾ, ಹೌದು. ಹರೇ ಕೃಷ್ಣ. ಓದ್ಬೋದು. ರೀನಾ ಮಾತಾಜಿ. ಹರೇ ಕೃಷ್ಣ. ಹರೇ ರೀನಾ ಕೃಷ್ಣ ಮಾತಾಜಿ ಮಾತಾಜಿ. ಓದ್ತಿರ ಮಾತಾಜಿ? ಹಾ ಮಾತಾಜಿ. ಹಾ ಮಾತಾಜಿ. ಇಲ್ಲಿ ಎಲ್ಲಿಂದ ಮಾತಾಜಿ? ಅವನ 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 ನಂತರದ ನಂತರದ ಕರ್ತವ್ಯ. ಕರ್ತವ್ಯ. ಹಾ. ಹರೇ ಕೃಷ್ಣ. ಅವನ ನಂತರದ ಕರ್ತವ್ಯ ನಗರದಲ್ಲಿದ್ದ ಮತ್ತು ಅರಮನೆಯ ಆವರಣದಲ್ಲಿದ್ದ ಬೇರೆ ಬೇರೆ ಜಾತಿಗಳ ಜನರನ್ನು ಸಂತೋಷಪಡಿಸುವುದು. ಅವರ ವಿವಿಧ ಆಸೆಗಳನ್ನು ಸಲ್ಲಿಸಿ ಅವರನ್ನು ಸಂತೋಷಪಡಿಸುತ್ತಿದ್ದನು. ಅವರು ಸಂತೋಷವಾಗಿರುವುದನ್ನು ಕಂಡು ಅವನಿಗೂ ಸಂತೋಷವಾಗುತ್ತಿತ್ತು. ಪ್ರಭುವಿಗೆ ಅರ್ಪಿಸಿದ ಹೂಮಾಲೆಗಳು, ತಾಂಬೂಲ, ಶ್ರೀಗಂಧ ಮತ್ತಿತರ ಸುವಾಸನೆಯ ಪ್ರಸಾದಗಳನ್ನು ಅವನು ಮೊದಲು ಬ್ರಾಹ್ಮಣರಿಗೂ ಮತ್ತು ತನ್ನ ಕುಟುಂಬದ ಹಿರಿಯರಿಗೂ, ಅನಂತರ ರಾಣಿಯರಿಗೂ, ಅನಂತರ ಮಂತ್ರಿಗಳಿಗೂ ಹಂಚುತ್ತಿದ್ದನು. ಅನಂತರ ಮಂತ್ರಿಗಳಿಗೂ ಹಂಚುತ್ತಿದ್ದನು. ಅನಂತರ ಉಳಿದರೆ ತನ್ನ ವೈಯಕ್ತಿಕ ಉಪಯೋಗಕ್ಕೆ ಇಟ್ಟುಕೊಳ್ಳುತ್ತಿದ್ದನು. ಪ್ರಭು ಈ ದೈನಂದಿನ ಕರ್ತವ್ಯಗಳನ್ನು ಚಟುವಟಿಕೆಗಳನ್ನು ಮುಗಿಸುವ ಹೊತ್ತಿಗೆ ಅವನ ಸಾರಥಿ ದಾರುಕನು ಅವನ ಅದ್ಭುತ ರಥವನ್ನು ತೆಗೆದುಕೊಂಡು ಬಂದು ಅವನ ಮುಂದೆ ಕೈಗಳನ್ನು ಜೋಡಿಸಿ ನಿಂತು ರಥವು ಸಿದ್ಧವಾಗಿದೆ ಎಂದು ತಿಳಿಸುತ್ತಿದ್ದನು. ಪ್ರಯಾಣ ಮಾಡಲು ಪ್ರಭುವು ಅರಮನೆಯಿಂದ ಹೊರಕ್ಕೆ ಬರುತ್ತಿದ್ದನು. ಪ್ರಭುವು ಪ್ರಾತಃ ಕಾಲದಲ್ಲಿ ತನ್ನ ಉಜ್ವಲ ಕಿರಣಗಳಿಂದ ಭೂಮಿಯ ಮೇಲೆ ಕಾಣಿಸಿಕೊಂಡು ರಥದಲ್ಲಿ ಹೋಗುವ ಸೂರ್ಯದೇವನಂತೆ ಉದ್ಧವ ಮತ್ತು ಸಾತ್ಯಕಿಯರೊಂದಿಗೆ ರಥದಲ್ಲಿ ಹೋಗುತ್ತಿದ್ದನು. ಪ್ರಭುವು ತನ್ನ ಅರಮನೆಗಳನ್ನು ಬಿಟ್ಟು ಹೊರಡುವಾಗ ರಾಣಿಯರೆಲ್ಲ ಸ್ತ್ರೀ ಸಹಜವಾದ ರೀತಿಯಲ್ಲಿ ಅವನ ಕಡೆಗೆ ನೋಡುತ್ತಿದ್ದರು. ಅವರ ಶುಭಾಶಯಗಳಿಗೆ ಪ್ರಭುವು ಮೆಲುನಗೆ ಬೀರುತ್ತಿದ್ದನು. ಇದರಿಂದ ಅವರ ಹೃದಯಗಳು ಎಷ್ಟು ಆಕರ್ಷಿತವಾಗುತ್ತಿದ್ದವೆಂದರೆ ಪ್ರಭುವಿನ ವಿರಹವು ತೀವ್ರವಾಗಿ ಅವರ ಮನಸ್ಸನ್ನು ಕಲಕುತ್ತಿತ್ತು. ಅನಂತರ ಪ್ರಭುವು ಸುಧರ್ಮ ಎನ್ನುವ ಸಭಾಗೃಹಕ್ಕೆ ಹೋಗುತ್ತಿದ್ದನು. ಸುಧರ್ಮ ಸಭಾಗೃಹವನ್ನು ಸ್ವರ್ಗಲೋಕದಿಂದ ತಂದು ದ್ವಾರಕೆಯಲ್ಲಿ ಸ್ಥಾಪಿಸಿದರೆಂಬುದನ್ನು ಸ್ಮರಿಸಬಹುದು. ಈ ಸಭಾಗೃಹದ ವಿಶೇಷ ಮಹತ್ವವೆಂದರೆ ಅದನ್ನು ಪ್ರವೇಶಿಸಿದವರು ಹಸಿವು, ಬಾಯಾರಿಕೆ, ದುಃಖ, ಮಾಯೆ, ವೃದ್ಧಾಪ್ಯ ಮತ್ತು ಸಾವು, ಭೌತಿಕ ಜಗತ್ತಿನ ಈ 6 ನೋವುಗಳಿಂದಲೂ ಮುಕ್ತರಾಗುತ್ತಿದ್ದರು. ಇವು ಭೌತಿಕ ಅಸ್ತಿತ್ವದ ಜಾಲಗಳು. ಸುಧರ್ಮ ಸಭಾಗೃಹದಲ್ಲಿ ಇರುವಷ್ಟು ಹೊತ್ತು ಯಾರಿಗೂ ಈ 6 ಭೌತಿಕ ಜಾಲಗಳಿಂದ ತೊಂದರೆಯಾಗುತ್ತಿರಲಿಲ್ಲ. ಪ್ರಭುವು 16,000 ಅರಮನೆಗಳಲ್ಲಿಯೂ ವಿದಾಯ ಹೇಳಿ ಅನಂತರ ಮತ್ತೆ ಒಬ್ಬ ವ್ಯಕ್ತಿಯಾಗಿ ಯದುವಂಶದ ಇತರರೊಂದಿಗೆ ಮೆರವಣಿಗೆಯಲ್ಲಿ ಸುಧರ್ಮ ಸಭಾಗೃಹವನ್ನು ಪ್ರವೇಶಿಸುತ್ತಿದ್ದನು. ಸಭಾಗೃಹವನ್ನು ಪ್ರವೇಶಿಸಿ ಅವನು ಉನ್ನತವಾದ ರಾಜಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಿದ್ದನು. ಅವನಿಂದ ದಿವ್ಯ ಪ್ರಭೆಯ ಉಜ್ವಲ ಕಿರಣಗಳು ಹೊರಸೂಸುತ್ತಿದ್ದವು. ಯದುವಂಶದ ಮಹಾವೀರರ ಕಂಟಿನ್ಯೂ ಮಾಡದ ಮಾತಾಜಿ. ಮಾಡಿ ಮಾತಾಜಿ. ಯದುವಂಶದ ಮಹಾವೀರರ ಮಧ್ಯೆ ಕೃಷ್ಣನು ಹಲವಾರು ಪ್ರಭೆಗಳ ಮಧ್ಯೆ ಆಕಾಶದಲ್ಲಿ ಬೆಳಗುವ ಚಂದ್ರನಂತೆ ಕಾಣುತ್ತಿದ್ದನು. ಸಭಾಗೃಹದಲ್ಲಿ ವಿದೂಷಕರು, ನೃತ್ಯ ಕಲಾವಿದರು, ಸಂಗೀತಗಾರರು ಮತ್ತು ಮೂಕಾಭಿನಯದ ನರ್ತಕಿಯರು ಇರುತ್ತಿದ್ದರು. ಪ್ರಭುವು ಸಿಂಹಾಸನದಲ್ಲಿ ಮಂಡಿಸುತ್ತಲೇ ಅವನನ್ನು ಸಂತೋಷಪಡಿಸಿ ಉಲ್ಲಾಸಕರವಾದ ಮನಸ್ಥಿತಿಯನ್ನು ಉಂಟು ಮಾಡಲು ಅವರು ತಮ್ಮ ತಮ್ಮ ವೃತ್ತಿಗಳ ಕರ್ತವ್ಯವನ್ನು ಪ್ರಾರಂಭಿಸುತ್ತಿದ್ದರು. ಮೊಟ್ಟ ಮೊದಲು ಪ್ರಭುವು ಅವನ ಸಂಗಾತಿಗಳು ವಿನೋದವನ್ನು ಸವಿದು ಬೆಳಗಿನ ಮನಸ್ಥಿತಿಗೆ ಹೊಸ ಚೈತನ್ಯವು ಬರುವಂತೆ ವಿದೂಷಕರು ಮಾತನಾಡುತ್ತಿದ್ದರು. ಅನಂತರ ನಟರು ತಮ್ಮ ಪಾತ್ರಗಳನ್ನು ಅಭಿನಯಿಸುತ್ತಿದ್ದರು ಮತ್ತು ಪ್ರತ್ಯೇಕವಾಗಿ ಮೂಕಾಭಿನಯದ ನರ್ತಕಿಯರು ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಿದ್ದರು. ಇವುಗಳೊಡನೆ ಮೃದಂಗ, ವೀಣೆ, ಕೊಳಲು ಮತ್ತು ಗೆಜ್ಜೆಗಳ ನಾದ, ಅನಂತರ ಮತ್ತೊಂದು ಬಗೆಯ ಮೃದಂಗವಾದ ಪಕಾವಜ್ನ ನಾದ, ಈ ಸಂಗೀತ ಸುಧೆಗಳ ಶಂಖಗಳ ಮಂಗಳಕರ ನಾದವೂ ಸೇರುತ್ತಿತ್ತು. ಸೂತರು ಮತ್ತು ಮಾಗಧರು ಎನ್ನುವ ವೃತ್ತಿನಿರತ ಸಂಗೀತಗಾರರು ಹಾಡುತ್ತಿದ್ದರು ಮತ್ತು ಇತರರು ನರ್ತನ ಮಾಡುತ್ತಿದ್ದರು. ಈ ರೀತಿಯಲ್ಲಿ ಭಕ್ತರಾಗಿ ಅವರು ದೇವೋತ್ತಮ ಪರಮಪುರುಷನಿಗೆ ತಮ್ಮ ಗೌರವ ಪೂರ್ವಕ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದರು. ಕೆಲವೊಮ್ಮೆ ಸಭೆಯಲ್ಲಿದ್ದ ಬ್ರಾಹ್ಮಣ ವಿದ್ವಾಂಸರು ವೈದಿಕ ಸ್ತೋತ್ರಗಳನ್ನು ಹಾಡಿ ತಮ್ಮಿಂದ ಸಾಧ್ಯವಾದಷ್ಟು ಅವುಗಳನ್ನು ವಿವರಿಸುತ್ತಿದ್ದರು. ಒಮ್ಮೊಮ್ಮೆ ಅವರಲ್ಲಿ ಕೆಲವರು ಹಿಂದಿನ ಮಹಾನ್ ಅರಸರ ಕೆಲಸ ಕಾರ್ಯಗಳನ್ನು ವಿವರಿಸುತ್ತಿದ್ದರು. ತನ್ನ ಸಂಗಾತಿಗಳೊಡನೆ ಪ್ರಭುವು ಅವರು ಹೇಳಿದುದನ್ನ ಕೇಳಿ ಬಹು ಸಂತೋಷ ಪಡುತ್ತಿದ್ದನು. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಒಂದ್ಸ್ ನೋಡ್ಕೊಂಡು ಹೋಗುವ. ಓಕೆ ಮಾತಾಜಿ. ಹಾ, ಅಂದ್ರೆ ಈ ದೇವೋತ್ತಮ ಪರಮಪುರುಷ ಕೃಷ್ಣನ ದಿನಚರಿಯ ಬಗ್ಗೆ ನಾವು ನೋಡ್ತಾ ಇದ್ವಿ. ಯಾವ ರೀತಿ ಬೆಳಗಿನ ಜಾವ ಎದ್ದು ಧ್ಯಾನ ಮಾಡಿ ಆಮೇಲೆ ಬ್ರಾಹ್ಮಣರಿಗೆ ಗೋದಾನ ಮಾಡುದು, ಅದೆಲ್ಲ ಆಮೇಲೆ ಮಂಗಳಕರವಾದ ವಸ್ತುಗಳನ್ನ ಮುಟ್ಟುವುದು, ಈ ರೀತಿ ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಅವನ ಅನಂತರದ ಕರ್ತವ್ಯ ಏನಾಗ್ತಿತ್ತು ಅಂತ ಹೇಳ್ಕೊಂಡು ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ.
ಅಲ್ಲಿ ಅರಮನೆ ಆವರಣದಲ್ಲಿದ್ದ ಬೇರೆ ಬೇರೆ ಜನರನ್ನ ಅಲ್ಲಿ ಬೇರೆ ಬೇರೆ ಜಾತಿಗಳ ಜನರನ್ನ ಸಂತೋಷ ಪಡಿಸೋದು, ಅವರ ಆಸೆಗಳನ್ನ ಕೇಳಿ ಅದನ್ನ ಪೂರೈಸೋದು, ಆ ರೀತಿ ಅವರ ಸಂತೋಷವೇ ಅವನ ಸಂತೋಷ ಆಗ್ತಾ ಇತ್ತು. ಹಾಗೇನೆ ಅವರೆಲ್ಲ ಅರ್ಪಿಸಿರುವಂತ ಹೂಗಳ ಮಾಲೆ, ತಾಂಬೂಲ, ಶ್ರೀಗಂಧ ಅದೆಲ್ಲವನ್ನ ಪ್ರಸಾದನಗಳನ್ನ ಅವನು ಮೊದಲು ಬ್ರಾಹ್ಮಣರಿಗೂ ಮತ್ತು ತನ್ನ ಕುಟುಂಬದ ಹಿರಿಯರಿಗೂ, ಆನಂತರ ರಾಣಿಯರಿಗೂ, ಆನಂತರ ಮಂತ್ರಿಗಳಿಗೂ ಹಂಚುತ್ತಿದ್ದನು. ಅಂದ್ರೆ ಯಾವ ರೀತಿ ಒಬ್ಬರನ್ನ ನಾವು ಗೌರವಿಸಬೇಕು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಮೊದಲಿಗೆ ಬ್ರಾಹ್ಮಣರಿಗೆ, ಆಮೇಲೆ ಕುಟುಂಬದ ಹಿರಿಯರಿಗೆ, ಆಮೇಲೆ ತನ್ನ ರಾಣಿಯರಿಗೆ, ಮಂತ್ರಿಗಳಿಗೆ ಆ ರೀತಿ ಹಂಚ್ತಾ ಇದ್ದ ಅಂತೇಳಿ. ಆಮೇಲೆ ತನ್ನ ಮತ್ತೆ ಉಳಿದ್ರೆ ತನ್ನ ವೈಯಕ್ತಿಕ ಉಪಯೋಗಕ್ಕೆ ಇಟ್ಕೊಳ್ತಾ ಇದ್ದ ಅಂತ ಹೇಳ್ಕೊಂಡು. ಹಾಗೆ ಈ ದೈನಂದಿನ ಕರ್ತವ್ಯಗಳ ಚಟುವಟಿಕೆ ಮುಗಿಸೋ ಹೊತ್ತಿಗೆ ಅವನ ಸಾರಥಿ ದಾರುಕ ಅವನ ಸಾರಥಿ ಅವನ ರಥವನ್ನ ತಂದು ನಿಲ್ಲಿಸ್ತಾನೆ. ಅಲ್ಲಿಂದ ಮುಂದೆ ಆ ರಥದಲ್ಲಿ ಕೂತು ಅವನು ತನ್ನ ಸುಧರ್ಮ ಸಭೆಗೆ ಅಲ್ಲಿ ಹೋಗ್ತಾರೆ. ಪ್ರಭು ಪ್ರಾತಃ ಕಾಲದಲ್ಲಿ ತನ್ನ ಉಜ್ವಲ ಕಿರಣಗಳಿಂದ ಮತ್ತು ಭೂಮಿಯ ಮೇಲೆ ಕಾಣಿಸಿಕೊಂಡು ರಥದಲ್ಲಿ ಹೋಗುವ ಸೂರ್ಯದೇವನಂತೆ ಉದ್ದವ ಮತ್ತು ಸಾತ್ಯಕಿಯರೊಂದಿಗೆ ರಥದಲ್ಲಿ ಹೋಗ್ತಾ ಇದ್ದ. ಹೇಗೆ ಸೂರ್ಯ ಒಂದು ಪ್ರಕಾಶಮಾನವಾಗಿ ಬೆಳಗಿನ ಜಾವ ಉದಯಿಸುವಾಗ ಯಾವ ರೀತಿ ಇರ್ತದೆ, ಅದೇ ರೀತಿ ಭಗವಂತ ಕೂಡ ಒಂದು ಸೂರ್ಯನಂತೆ ಒಂದು ರಥದಲ್ಲಿ ಕುಳಿತುಕೊಂಡು ಹೋಗ್ತಾನೆ. ಜೊತೆಗೆ ಸಾತ್ಯಕಿ ಮತ್ತೆ ಉದ್ದವ ಅವನ ಸಂಗಡಿಗರು. ಆ ರೀತಿ ಪ್ರಭು ತನ್ನ ಅರಮನೆಗಳನ್ನ ಬಿಟ್ಟು ಹೊರಡುವಾಗ ರಾಣಿಯರೆಲ್ಲ ಸ್ತ್ರೀ ಸಹಜವಾದ ರೀತಿಯಲ್ಲಿ ಅವನ ಕಡೆಗೆ ನೋಡ್ತಾ ಇರ್ತಾರೆ. ಅವನಿಗೆ ಅವರ ಶುಭಾಶಯಗಳಿಗೆ ಪ್ರಭು ಮೆಲುನಗೆ ಬೀರ್ತಾ ಇದ್ದ. ಯಾವ ರೀತಿ ಅವರು ಬೀಳ್ಕೊಡ್ತಾ ಇದ್ರು ಅವನನ್ನ ಅಂತ ಹೇಳ್ಕೊಂಡು. ಮತ್ತೆ ಆನಂತರ ಪ್ರಭು ಸುಧರ್ಮ ಎನ್ನುವ ಸಭಾಗೃಹಕ್ಕೆ ಹೋಗ್ತಾ ಇದ್ದ. ಅಲ್ಲಿ ಹೋದಾಗ ಅಲ್ಲಿ ಸಭಾಗೃಹ ಅಂತ ಹೇಳುವಂತದ್ದು ಸ್ವರ್ಗಲೋಕದಿಂದ ತಂದು ದ್ವಾರಕೆಯಲ್ಲಿ ಸ್ಥಾಪಿಸಿದಾರೆಂಬುದನ್ನು ಸ್ಮರಿಸಬಹುದು. ಆ ರೀತಿ ಹೇಳ್ತೇವೆ ನಾವು. ಆ ದ್ವಾರಕ ಅದೆಲ್ಲ ಒಂಥರ ಆಧ್ಯಾತ್ಮಿಕ ಒಂದು ಸ್ಥಳ ಅಂತಾನೆ ಹೇಳ್ತಾರೆ. ಅದೇ ರೀತಿ ವೃಂದಾವನ ಕೂಡ ಆ ರೀತಿ. ಈ ಸಭಾಗೃಹದ ವಿಶೇಷ ಮಹತ್ವ ಅಂತ ಹೇಳಿದ್ರೆ, ಅದನ್ನು ಪ್ರವೇಶಿಸಿದವರಿಗೆ ಯಾವ ರೀತಿ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಅದು ಇಲ್ಲಿದ್ದಲ್ಲ, ಸ್ವರ್ಗಲೋಕದಾಗಿದ್ರಿಂದ ಆ ಸಭೆಯೊಳಗೆ ಹೋದ್ರೆ ಹಸಿವು, ಬಾಯಾರಿಕೆ, ದುಃಖ, ಮಾಯ, ವೃದ್ಧಾಪ್ಯ ಮತ್ತು ಸಾವು ಇದು ಯಾವುದು ಕೂಡ ಆಗ್ತಾ ಇರ್ಲಿಲ್ಲ ಅಲ್ಲಿ. ಅಂದ್ರೆ ಈ 6 ನೋವುಗಳಿಂದ ಮುಕ್ತರಾಗ್ತಾ ಇದ್ರಂತೆ ಅಲ್ಲಿ ಅದರ ಒಳಗೆ ಹೋದವರು. ಅಂದ್ರೆ ಅಷ್ಟು ದಿವ್ಯತೆ ಆ ಒಂದು ಸಭಾಗೃಹದಲ್ಲಿ ಇರ್ತಾ ಇತ್ತು ಅಂತೇಳಿ. ಆಮೇಲೆ ಇವು ಭೌತಿಕ ಅಸ್ತಿತ್ವದ ಈ ಒಂದು ಹಸಿವು, ಬಾಯಾರಿಕೆ ಅಲ್ವಾ, ನಮ್ಗೆ ಎಲ್ಲಿಯಾದ್ರೂ ಹೋದ್ರೆ ಮೊದ್ಲು ಮನೇಲಿದ್ರು ನಾವು ತಿನ್ನಲ್ಲ, ಆದ್ರೆ ಹೋದ ಜಾಗದಲ್ಲಿ ಜೋರ್ ಹಸಿವು ಆಗ್ತಾ ಇರತ್ತೆ, ಅದು ತಿನ್ಬೇಕು ಇದು ತಿನ್ಬೇಕು. ಆದ್ರೆ ಆ ಒಂದು ಸುಧರ್ಮ ಸಭೆ ಏನಿದೆ ಅಂದ್ರೆ ಅಲ್ಲಿ ಹಸಿವು, ಬಾಯಾರಿಕೆ, ದುಃಖ, ಮಾಯೆ, ವೃದ್ಧಾಪ್ಯ, ಸಾವು ಇವು ಎಲ್ಲ ಮುಕ್ತ ಆಗ್ತಾ ಇತ್ತು ಅಲ್ಲಿ ಹೋದಾಗ. ಅಲ್ಲಿ ಇರ್ತಾ ಇರ್ಲಿಲ್ಲ ಅಂತ. ಇವೆಲ್ಲ ಭೌತಿಕ ಅಸ್ತಿತ್ವದ ಜಾಲಗಳು ಅಂತ ಹೇಳಿದ್ರೆ ನಮ್ಮನ್ನ ಮತ್ತೆ ಈ ಭೌತಿಕದ ಅಸ್ತಿತ್ವಕ್ಕೆ ಬಲೆಯಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಇರುವಂತ ಒಂದು ಜಾಲ ಅಂತ ಹೇಳಿ ಹೇಳ್ತದೆ. ಸುಧರ್ಮ ಸಭಾಗೃಹದಲ್ಲಿ ಇರುವಷ್ಟು ಹೊತ್ತು ಯಾರಿಗೂ ಈ 6 ಭೌತಿಕ ಜಾಲಗಳಿಂದ ತೊಂದರೆ ಆಗ್ತಾ ಇರ್ಲಿಲ್ಲ. ಪ್ರಭು ನಾವ್ ಅಂದ್ಕೊಳ್ಬಹುದು, ಈಗ ಒಂದು ಏಕಾದಶಿ ಮಾಡ್ಬೇಕು ಅಂತ ಫಸ್ಟ್ ಮಾಡೋರಿಗೆ ಅವತ್ತು ಜೋರ್ ಹಸಿವು, ಜೋರ್ ಬಾಯಾರಿಕೆ ಆತರ ಎಲ್ಲ ಆಗ್ತದೆ ಹೇಳ್ತಾರೆ. ಅಂದ್ರೆ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ಬೇಕು. ಮುಂಚೆನೆ ನಾವು ಸಂಕಲ್ಪ ಮಾಡಿದ್ರೆ ಭಗವಂತ ಅದಕ್ಕೆ ಬೇಕಾದ ಒಂದು ಅಂದ್ರೆ ನಮ್ಮ ಇದು ದೇಹ ಕೂಡ ಅದಕ್ಕೆ ಪ್ರತಿಸ್ಪಂದಿಸ್ತದೆ. ಆದ್ರೆ ನಾವು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ. ಆ ರೀತಿ ಇಲ್ಲಿ ಆ ರೀತಿ ಯಾವುದು ಕೂಡ ಅಲ್ಲಿ ಇರೋದಿಲ್ಲ. ಇವು 6 ನಾನ್ ವ್ರತ ಮಾಡ್ಬೇಕು ಅಂತ ಇದ್ರೆ ಅವತ್ತು ಜೋರ್ ಹಸಿವೆ ಆದ್ರೆ ನಾವು ವ್ರತ ಮುರಿಬೇಕಾಗಿ ಬರ್ತದೆ. ಅಂದ್ರೆ ಅದು ಒಂದು ಮಾಯೆಯ ಜಾಲ, ನಮ್ಮನ್ನ ಪರೀಕ್ಷೆಗೆ ಒಳಪಡಿಸ್ತದೆ. ನೀನು ನಿಜವಾಗಿ ಜೆನ್ಯೂನ್ ಆಗಿ ನಿನ್ಗೆ ಮಾಡ್ಬೇಕು ಅಂತ ಉಂಟಲ್ಲ, ಎಲ್ಲರೂ ಮಾಡ್ತಾರೆ ಅಂತ ಮಾಡುದ ಅಂತೇಳಿ ನಮ್ಮನ್ನ ಪರೀಕ್ಷಿಸ್ಲಿಕ್ಕೆ ಆ ರೀತಿಯ ಒಂದು ಪರೀಕ್ಷೆಗಳು ನಡೀತಾ ಇರ್ತವೆ ಇಲ್ಲಿ. ಸೊ ಹಾಗೆ ಆದ್ರೆ ಈ ಸುಧರ್ಮ ಸಭಾಗೃಹದಲ್ಲಿ ಇರೋಷ್ಟು ಹೊತ್ತು ಯಾರಿಗೂ ಈ 6 ಭೌತಿಕದ ಜಾಲಗಳಿಂದ ತೊಂದರೆ ಆಗ್ತಿರ್ಲಿಲ್ಲ. ಪ್ರಭು 16,000 ಅರಮನೆಗಳಲ್ಲಿ ವಿದಾಯ ಹೇಳಿ ಆನಂತರ ಮತ್ತೆ ಒಬ್ಬ ವ್ಯಕ್ತಿಯಾಗಿ ಯದುವಂಶದ ಇತರರೊಂದಿಗೆ ಮೆರವಣಿಗೆಯಲ್ಲಿ ಸುಧರ್ಮ ಸಭಾಗೃಹವನ್ನು ಪ್ರವೇಶಿಸುತ್ತಿದ್ದನು ಅಂತ ಹೇಳಿದ್ರೆ, ಆ 16,000 ಪತ್ನಿಯರೊಂದಿಗೆ ಅವನು 16,000ವಾಗಿ ತನ್ನನ್ನ ವಿಸ್ತರಣೆ ಮಾಡ್ಕೊಳ್ತಾನೆ. ಆದ್ರೆ ಅದೇ ಒಂದು ಸುಧರ್ಮ ಸಭೆಗೆ ಹೋಗ್ಬೇಕಾದ್ರೆ ಅವನು ಒಬ್ಬನಾಗಿ ಹೋಗ್ತಾನೆ ಅಂತ ಹೇಳಿದ್ರೆ ಅಲ್ಲಿರುವ ಪತ್ನಿಯರಿಗೆ ಕೂಡ ಏನು ಇನ್ನೊಬ್ನ ಇದಾಗಿ ಅವರಿಗೆ ಕಾಣೋದಿಲ್ಲ. ಕೇವಲ ತನ್ನ ಒಟ್ಟಿಗೆ ಇದ್ದ ಗಂಡ ಮಾತ್ರ ಕಾಣ್ತಾನೆ ಹೊರತು ಇನ್ನೊಬ್ನ ಜೊತೆಗಿರುವ ಆ ಕೃಷ್ಣ ಅವರಿಗೆ ಕಾಣೋದಿಲ್ಲ. ನನ್ನೊಂದಿಗೆ ಮಾತ್ರ ಕೃಷ್ಣ ಇದ್ದಾನೆ ಅಂತ ಆ ರೀತಿಯ ಒಂದು ಫೀಲಿಂಗ್ ಅವರಿಗೆ ಬರ್ತದೆ, ಆ ರೀತಿಯ ಅನಿಸಿಕೆ ಅವರಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ಈ ಸಭಾಗೃಹಕ್ಕೆ ಅವನು ಯದುವಂಶದ ಇತರರೊಂದಿಗೆ ಅವನು ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ಪ್ರವೇಶ ಮಾಡ್ತಾ ಇದ್ದ. ಸಭಾಗೃಹವನ್ನು ಪ್ರವೇಶಿಸಿ ಅವನು ಉನ್ನತವಾದ ರಾಜ ಸಿಂಹಾಸನದಲ್ಲಿ ಕುಳಿತುಕೊಳ್ತಾ ಇದ್ದ.
ಅಂದಿನಿಂದ ಅವನಿಂದ ದಿವ್ಯ ಪ್ರಭೆಯ ಉಜ್ವಲ ಕಿರಣಗಳು ಹೊರಸೂಸುತ್ತಿದ್ದವು. ಯದುವಂಶದ ಮಹಾವೀರರ ಮಧ್ಯೆ ಕೃಷ್ಣನು ಹಲವಾರು ಪ್ರಭೆಗಳ ಮಧ್ಯೆ ಆಕಾಶದಲ್ಲಿ ಬೆಳಗುವ ಚಂದ್ರನಂತೆ ಕಾಣ್ತಾ ಇದ್ದ ಅಂತ ಹೇಳಿದ್ರೆ ಎಷ್ಟೊಂದು ಆಕಾಶದಲ್ಲಿ ರಾತ್ರಿ ನಾವು ನೋಡ್ಬೋದು, ಎಷ್ಟೊಂದು ಮಿನುಗುವ ನಕ್ಷತ್ರಗಳ ಮಧ್ಯೆ ಚಂದ್ರ ತುಂಬಾ ಪ್ರಕಾಶಮಾನವಾಗಿ ಕಾಣ್ತಾನೆ. ಅದೇ ರೀತಿ ಆ ಒಂದು ಯದುವಂಶದ ಮಹಾವೀರರ ಮಧ್ಯದಲ್ಲಿ ಕೃಷ್ಣ ಚಂದ್ರನಂತೆ ಬೆಳಗ್ತಾ ಇದ್ದ ಅಂತೇಳಿ ಆ ಸಭಾಗೃಹದಲ್ಲಿ. ಆಮೇಲೆ ಆ ಸಭಾಗೃಹದಲ್ಲಿ ವಿದೂಷಕರು, ನೃತ್ಯ ಕಲಾವಿದರು, ಸಂಗೀತಗಾರರು, ಮೂಕಾಭಿನಯದ ಅಂದ್ರೆ ಅಲ್ಲಿ ಅವನಿಗೆ ಸಂತೋಷ ಪಡಿಸ್ಲಿಕ್ಕೆ ಅವರೆಲ್ಲ ನರ್ತಕಿಯರು ಎಲ್ಲ ಇರ್ತಾ ಇದ್ರು. ಅವರನ್ನ ಅಂದ್ರೆ ಒಂದು ಸೇವೆ ಅವನಿಗೆ ಸಲ್ಲಿಸ್ತಾರೆ ಅವರು. ಪ್ರಭು ಸಿಂಹಾಸನದಲ್ಲಿ ಮಂಡಿಸುತ್ತಲೇ ಅವನನ್ನು ಸಂತೋಷ ಪಡಿಸಿ ಉಲ್ಲಾಸಕರವಾದ ಮನಸ್ಥಿತಿಯನ್ನು ಉಂಟು ಮಾಡ್ಲಿಕ್ಕೆ ಆ ರೀತಿ ತಮ್ಮ ವೃತ್ತಿಗಳ ಕರ್ತವ್ಯವನ್ನ ಅವರು ಪ್ರಾರಂಭಿಸ್ತಾರೆ. ಮೊಟ್ಟ ಮೊದಲಿಗೆ ಪ್ರಭು ಅವನ ಸಂಗಾತಿಗಳು ವಿನೋದವನ್ನ ಸವಿದು ಬೆಳಗಿನ ಮನಸ್ಥಿತಿಗೆ ಹೊಸ ಚೈತನ್ಯ ಬರುವಂತೆ ಅಂತ ಹೇಳಿದ್ರೆ ಆ ಗಾಯನ ನರ್ತನ ಎಲ್ಲ ನೋಡುವಾಗ ಮನಸ್ಸಿಗೆ ಒಂದು ಉಲ್ಲಾಸ ಬರುವ ಹಾಗಿರ್ತದೆ, ಹಾಗೆ ಚೈತನ್ಯ ಬರ್ತದೆ. ಆ ರೀತಿ ಬರುವಂತೆ ಆ ವಿದೂಷಕರು ಮಾತಾಡ್ತಾ ಇರ್ತಾರಂತೆ. ಆನಂತರ ನಟರು ತಮ್ಮ ಪಾತ್ರಗಳನ್ನು ಅಭಿನಯಿಸ್ತಾರೆ. ಪ್ರತ್ಯೇಕವಾಗಿ ಮೂಕಾಭಿನಯದ ನರ್ತಕಿಯರು ತಮ್ಮ ಕಲೆಯನ್ನು ಪ್ರದರ್ಶಿಸ್ತಾರೆ. ಇವುಗಳೊಡನೆ ಮೃದಂಗ, ವೀಣೆ, ಕೊಳಲು ಮತ್ತು ಗೆಜ್ಜೆಗಳ ನಾದ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಷೋಡಶೋಪಚಾರ ಅಂತ ಹೇಳ್ತೇವೆ. ಆ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವನನ್ನ ಖುಷಿಪಡಿಸುವುದು ಅಂತ ಹೇಳ್ಕೊಂಡು, ಅದೇ ರೀತಿ ಇಲ್ಲಿ ಕೂಡ ಮೂಕಾಭಿನಯದ ನರ್ತಕಿಯರು ತಮ್ಮ ಕಲೆಯನ್ನು ಪ್ರದರ್ಶಿಸುವುದು, ಮೃದಂಗ, ವೀಣೆ, ಕೊಳಲು, ಗೆಜ್ಜೆಗಳ ನಾದ, ಆನಂತರ ಮತ್ತೊಂದು ಬಗೆಯ ಮೃದಂಗವಾದ ಪಕಾವಾಜ್ ಅಂತ ಆ ನಾದ ಎಲ್ಲವನ್ನ ಅಲ್ಲಿ ನುಡಿಸ್ತಾರೆ. ಈ ಸಂಗೀತ ಸುಧೆಗೆ ಶಂಖಗಳ ಮಂಗಳಕರ ನಾದವು ಕೂಡ ಸೇರ್ತಾ ಇರ್ತದೆ. ಹಾಗೇನೆ ಅಲ್ಲಿ ಸೂತರು ಮತ್ತು ಮಾಗಧರು ಎನ್ನುವ ವೃತ್ತಿನಿರತ ಸಂಗೀತಗಾರರು ಕೂಡ ಹಾಡ್ತಾ ಇರ್ತಾರೆ. ಆಮೇಲೆ ಇತರರು ನರ್ತನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಅಲ್ಲಿ ಭಕ್ತರಾಗಿ ಅವರು ದೇವೋತ್ತಮ ಪರಮಪುರುಷನಿಗೆ ತಮ್ಮ ಈ ಗೌರವ ಪೂರ್ವಕ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ ಆ ಸಭೆಯಲ್ಲಿ. ಆಮೇಲೆ ಆ ಸಭೆಯಲ್ಲಿ ಬ್ರಾಹ್ಮಣ ವಿದ್ವಾಂಸರು ವೈದಿಕ ಸ್ತೋತ್ರಗಳನ್ನ ಹಾಡ್ತಾರೆ. ಅವರಿಗೆ ಆಗುವಷ್ಟು ಅದನ್ನ ವಿವರಣೆ ಕೂಡ ಕೊಡ್ತಾರೆ. ಆಮೇಲೆ ಒಮ್ಮೊಮ್ಮೆ ಅಲ್ಲಿ ಕೆಲವರು ಹಿಂದಿನ ಮಹಾನ್ ಅರಸರ ಕೆಲಸ ಕಾರ್ಯಗಳ ಬಗ್ಗೆ ವಿವರಿಸ್ತಾರೆ. ಅಂದ್ರೆ ಮಹಾರಾಜರು, ಹಿಂದಿನ ರಾಜರೆಲ್ಲ ಯಾವ ರೀತಿ ಮಾಡ್ತಾ ಇದ್ರು ಅದನ್ನೆಲ್ಲ ವಿವರಿಸ್ತಾರೆ. ತನ್ನ ಸಂಗಾತಿಗಳೊಡನೆ ಪ್ರಭು ಅವ್ರು ಹೇಳಿದುದನ್ನು ಕೇಳಿ ಬಹು ಸಂತೋಷ ಪಡ್ತಾ ಇರ್ತಾರೆ ಭಗವಂತ ಅಲ್ಲಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮುಂದುವರಿಸಬಹುದು. ಒಂದು ಇದು ಆಗಿಲ್ಲಲ್ಲ, ಓದಿಸ್ಬೇಕಲ್ಲ? ಓದಿಸ್ತೀನಿ ಓದಿಸ್ತೀನಿ. ಸೌಮ್ಯೇಶ್ವರಿ ಮಾತಾಜಿ ಓದಿ. ಸೌಮ್ಯೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಒಂದು ದಿನ ಸಭಾಗೃಹದ ಬಾಗಿಲಿಗೆ ಒಬ್ಬ ಮನುಷ್ಯನು ಬಂದನು. ಯಾರಿಗೂ ಅವನ ಪರಿಚಯವಿರಲಿಲ್ಲ. ಕೃಷ್ಣನ ಅನುಮತಿಯೊಡನೆ ದ್ವಾರಪಾಲಕನು ಅವನನ್ನು ಕರೆದುಕೊಂಡು ಬಂದನು. ಅವನನ್ನು ಪ್ರಭುವಿನ ಮುಂದೆ ನಿಲ್ಲಿಸುವಂತೆ ಅಪ್ಪಣೆಯಾಯಿತು. ಅವನು ಪ್ರಭುವಿನ ಮುಂದೆ ನಿಂತು ಕೈಗಳನ್ನು ಜೋಡಿಸಿ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. ಜರಾಸಂಧನು ಹಲವಾರು ರಾಜ್ಯಗಳನ್ನು ಗೆದ್ದುಕೊಂಡ. ಹಲವಾರು ರಾಜರು ಅವನಿಗೆ ತಲೆಬಾಗಲಿಲ್ಲ. ಇದರಿಂದಾಗಿ ಅವರೆಲ್ಲರನ್ನು ಎಂದರೆ 20,000 ಮಂದಿಯನ್ನು ಸೆರೆಮನೆಯಲ್ಲಿಡಲಾಯಿತು. ದ್ವಾರಪಾಲಕನು ಪ್ರಭುವಿನ ಮುಂದೆ ನಿಲ್ಲಿಸಿದ ಈ ಮನುಷ್ಯನು ಬಂಧನದಲ್ಲಿದ್ದ ಅವರೆಲ್ಲರ ಪ್ರತಿನಿಧಿ. ಅವನನ್ನು ಪ್ರಭುವಿನ ಮುಂದೆ ನಿಲ್ಲಿಸಿದಾಗ ಅವನು ಸನ್ನಿವೇಶವನ್ನು ಹೀಗೆ ವಿವರಿಸಿದನು. ಪ್ರಿಯ ಪ್ರಭು, ನೀನು ದಿವ್ಯ ಜ್ಞಾನಾನಂದಗಳ ಸ್ವರೂಪನು. ನೀನು ಈ ಜಗತ್ತಿನ ಯಾವ ಭೌತಿಕ ಮನಸ್ಸಿನ ಊಹೆ ಅಥವಾ ವರ್ಣನೆಗೆ ಸಿಲುಕದವನು. ನಿನ್ನ ಚರಣ ಕಮಲಗಳಿಗೆ ಸಂಪೂರ್ಣವಾಗಿ ಶರಣಾಗತರಾದವರು ನಿನ್ನ ಮಹಿಮೆಯ ಅಲ್ಪ ಭಾಗವನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವರು. ನಿನ್ನ ಕೃಪೆಯಿಂದ ಮಾತ್ರವೇ ಅಂತಹವರು ಭೌತಿಕ ಪ್ರಪಂಚದ ಎಲ್ಲ ಆತಂಕಗಳಿಂದ ಪಾರಾಗುತ್ತಾರೆ. ಪ್ರಿಯ ಪ್ರಭುವೆ, ನಾನು ಹೀಗೆ ಶರಣಾಗತರಾದ ಆತ್ಮಗಳಲ್ಲಿ ಒಬ್ಬನಲ್ಲ. ನಾನಿನ್ನೂ ಈ ಭೌತಿಕ ಅಸ್ತಿತ್ವದ ದ್ವಂದ್ವಗಳಲ್ಲಿ ಮತ್ತು ಮಾಯೆಗಳಲ್ಲಿ ಸಿಲುಕಿಕೊಂಡಿದ್ದೇನೆ. ಜನನ ಮರಣಗಳ ಚಕ್ರಕ್ಕೆ ಹೆದರಿ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇನೆ. ಪ್ರಿಯ ಪ್ರಭುವೆ, ನನ್ನಂತೆ ಫಲಾಪೇಕ್ಷೆಯುಳ್ಳ ಕರ್ಮಗಳಲ್ಲಿ ಮತ್ತು ಅವುಗಳ ಪರಿಣಾಮದ ಪ್ರತಿಕ್ರಿಯೆಗಳಲ್ಲಿ ಎಂದೆಂದಿಗೂ ಸಿಕ್ಕಿಕೊಂಡಿರುವ ಜೀವಿಗಳು ಬಹುಮಂದಿ ಇದ್ದಾರೆ ಎಂದು ನನ್ನ ಭಾವನೆ.
ನಿನ್ನ ಭಕ್ತಿಪೂರ್ವಕ ಸೇವೆಯು ಹೃದಯಕ್ಕೆ ಆಹ್ಲಾದಕರ ಮತ್ತು ಬದುಕಿನ ಅತ್ಯಂತ ಮಂಗಳಕರ. ಆದರೂ ನಿನ್ನ ಉಪದೇಶಗಳನ್ನು ಅನುಸರಿಸಿ ಈ ಸೇವೆಯಲ್ಲಿ ನಿರತರಾಗಲು ಅವರಿಗೆ ಮನಸ್ಸೇ ಇಲ್ಲ. ಅದರ ಬದಲು ಅವರು ಕೃಷ್ಣ ಪ್ರಜ್ಞೆಯ ಮಾರ್ಗಕ್ಕೆ ವಿರುದ್ಧವಾದವರು. ಭೌತಿಕ ಅಸ್ತಿತ್ವದ ಮಾಯಾಶಕ್ತಿಯು ದೂಡಿದಂತೆ ಅವರು ಮೂರು ಜಗತ್ತುಗಳಲ್ಲಿಯೂ ಅಲೆದಾಡುತ್ತಿರುತ್ತಾರೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಒಂದ್ಸಲ ವಿವರಣೆ ಕೊಟ್ಟು ಹೋಗುವ. Yes, ಇಲ್ಲಿ ಆ ಒಂದು ಗೃಹಕ್ಕೆ ಬಾಗಿಲಿಗೆ ಒಬ್ಬ ಮನುಷ್ಯ ಬರ್ತಾನೆ. ಅವನಿಗೆ ಯಾರಿಗೂ ಅವನ ಪರಿಚಯ ಇರ್ಲಿಲ್ಲ. ಕೃಷ್ಣನ ಅನುಮತಿಯೊಡನೆ ದ್ವಾರಪಾಲಕ ಅವನನ್ನು ಕರ್ಕೊಂಡು ಬರ್ತಾನೆ. ಅಲ್ಲಿ ಪ್ರಭುವಿನ ಮುಂದೆ ನಿಲ್ಲಿಸುವಂತೆ ಅಪ್ಪಣೆ ಆಯ್ತು. ಮತ್ತೆ ಅವನು ಪ್ರಭುವಿನ ಮುಂದೆ ನಿಂತು ಈ ರೀತಿ ಗೌರವ ಪೂರ್ವಕ ಪ್ರಣಾಮಗಳನ್ನ ಅರ್ಪಿಸಿ ಆಮೇಲೆ ಹೇಳ್ತಾನೆ, ಜರಾಸಂಧ ಹಲವಾರು ರಾಜ್ಯಗಳನ್ನ ಗೆದ್ದುಕೊಂಡ. ಹಲವಾರು ರಾಜರು ಅವನಿಗೆ ತಲೆ ಬಾಗಲಿಲ್ಲ ಅಂತ ಹೇಳಿದ್ರೆ, ಆ ಜರಾಸಂಧನಿಗೆ ಕಪ್ಪ ಕಾಣಿಕೆಗಳನ್ನ ಮತ್ತೆ ಇತರ ಬಗೆಯ ಒಂದು ಅಧೀನತೆಯನ್ನು ಒಪ್ಪಿಕೊಳ್ಳಲಿಕ್ಕೆ ಯಾರು ನಿರಾಕರಿಸ್ತಾರೆ ಕೆಲವರು, ಅಂತವರನ್ನ ಯಜ್ಞ ಕಾಲದಲ್ಲಿ 1 ಲಕ್ಷ ರಾಜರ ಒಂದು ಜೀವಗಳನ್ನ ಮಹಾಭೈರವನಿಗೆ ಆಹುತಿಯಾಗಿ ಅರ್ಪಿಸಿ ಜರಾಸಂಧ ಆರಾಧಿಸ ಬಯಸಿದ ಅಂತ ಹೇಳ್ಕೊಂಡು ಮಹಾಭಾರತ ಮತ್ತು ಇತರ ಸಾಹಿತ್ಯಗಳಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಆ ರೀತಿ ಅವರೆಲ್ಲರನ್ನ ಎಂದರೆ 20,000 ಮಂದಿಯನ್ನ ಸೆರೆಮನೆಯಲ್ಲಿ ಇಡಲಾಯಿತು. ದ್ವಾರಪಾಲಕನು ಪ್ರಭುವಿನ ಮುಂದೆ ನಿಲ್ಲಿಸಿದ ಈ ಮನುಷ್ಯನು ಆ ಬಂಧನದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಅವರ ಕಷ್ಟಗಳನ್ನ ಇಲ್ಲಿ ಕೃಷ್ಣನ ಮುಂದೆ ಹೇಳ್ಕೊಳ್ತಾನೆ. ಅವನನ್ನು ಪ್ರಭುವಿನ ಮುಂದೆ ನಿಲ್ಲಿಸಿದಾಗ ಅವನು ಸನ್ನಿವೇಶವನ್ನ ವಿವರಿಸ್ತಾನೆ, ಏನಾಯ್ತು ಅಲ್ಲಿ ಅಂತ. ಪ್ರಿಯ ಪ್ರಭು, ನೀನು ದಿವ್ಯ ಜ್ಞಾನಾನಂದಗಳ ಸ್ವರೂಪ. ನೀನು ಈ ಜಗತ್ತಿನ ಯಾವ ಭೌತಿಕ ಮನಸ್ಸಿನ ಊಹೆ ಅಥವಾ ವರ್ಣನೆಗೆ ನಿಲುಕದವ ಅಂತ ಹೇಳಿದ್ರೆ, ನಾವು ಕೂಡ ಭಗವಂತನನ್ನ ಸ್ತುತಿ ಮಾಡ್ಬೇಕು. ಮೊದಲಿಗೆ ಭಗವಂತನ ಬಗ್ಗೆ ನಾವು ಅವನ ಮಹತ್ವ, ಅವನ ಸರ್ವಶಕ್ತತೆ, ಅವನ ಎಲ್ಲವನ್ನ ಸಾರ್ವಭೌಮತ್ವವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಅದನ್ನ ಭಗವಂತನಲ್ಲಿ ನಿವೇದಿಸ್ಬೇಕು ನಾವು. ಹಾಗೆ ಇಲ್ಲಿ ಅವನ್ ಕೂಡ, ನೀನು ದಿವ್ಯ ಜ್ಞಾನಾನಂದಗಳ ಸ್ವರೂಪ, ನೀನು ಈ ಜಗತ್ತಿನ ಯಾವ ಭೌತಿಕ ಮನಸ್ಸಿನ ಊಹೆ ಅಥವಾ ವರ್ಣನೆಗೆ ನಿಲುಕದವ. ನಿನ್ನ ಚರಣ ಕಮಲಗಳಿಗೆ ಸಂಪೂರ್ಣವಾಗಿ ಶರಣಾಗತರಾದವರು ನಿನ್ನ ಮಹಿಮೆಯ ಅಲ್ಪ ಭಾಗವನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವರು. ಯಾರು ಇಲ್ಲಿ ನಾವು ಶರಣಾಗತರಾದ್ರೆ ಕೂಡ ನಮ್ಗೆ ಏನು, ನಮ್ಮ ಈ ಒಂದು ಚಿಕ್ಕ ಮೆದುಳಿಗೆ ಎಷ್ಟು ಭಗವಂತನನ್ನ ಅರ್ಥಕೊಳ್ಳಿಕ್ಕೆ ಭಗವಂತ ಅಚಿಂತ್ಯ, ನಮ್ಗೆ ನಮ್ಮ ಚಿಂತನೆಗೆ ನಿಲುಕದವ. ಆದ್ರೂ ನಮ್ಮ ಶಕ್ತಿಗನುಸಾರ ನಾವು ಸ್ವಲ್ಪ ಮಟ್ಟಿಗೆ ಅವನನ್ನ ಅರ್ಥ ಮಾಡಿಕೊಳ್ಳಬಹುದು. ಆ ರೀತಿ ನಿನ್ನ ಮಹಿಮೆಯ ಅಲ್ಪ ಭಾಗವನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವರು. ನಿನ್ನ ಕೃಪೆಯಿಂದ ಮಾತ್ರವೇ ಅಂತವರು ಭೌತಿಕ ಪ್ರಪಂಚದ ಈ ಎಲ್ಲ ಆತಂಕಗಳಿಂದ ಪಾರಾಗ್ತಾರೆ. ಎಲ್ಲದಕ್ಕೂ ಭಗವಂತನ ಕೃಪೆ ಬೇಕೇ ಬೇಕು ನಮ್ಗೆ. ಹಾಗೆ ಪ್ರಿಯ ಪ್ರಭುವೆ, ನಾನು ಹೀಗೆ ಶರಣಾಗತರಾದ ಆತ್ಮಗಳಲ್ಲಿ ಒಬ್ಬನಲ್ಲ. ನಾನಿನ್ನೂ ಈ ಭೌತಿಕ ಅಸ್ತಿತ್ವದ ದ್ವಂದ್ವಗಳಲ್ಲಿ ಮತ್ತು ಮಾಯೆಗಳಲ್ಲಿ ಸಿಲುಕಿಕೊಂಡಿದ್ದೇನೆ ಅಂತ ಅವನು ಇದನ್ನ ಒಪ್ಪಿಕೊಳ್ತಾನೆ. ತನ್ನ ಅಸ್ತಿತ್ವ ಯಾವ ರೀತಿಯದು, ನಾನು ಅಂತ ಶರಣಾಗತ ಆತ್ಮ ಅಲ್ಲ. ಯಾರು ಶರಣಾಗತರಾಗಿದ್ದಾರೆ ಅವರಿಗೆ ಮಾತ್ರ ನಿನ್ನನ್ನ ಸ್ವಲ್ಪ ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ನಾನು ಶರಣಾಗತ ಅಷ್ಟು ಕೂಡ ಆಗಿಲ್ಲದವನು. ನಾನು ಈ ಭೌತಿಕದ ದ್ವಂದ್ವ ಮಾಯೆಗಳಲ್ಲಿ ಸಿಲುಕಿಕೊಂಡಿದ್ದೇನೆ. ಜನನ ಮರಣಗಳ ಚಕ್ರಕ್ಕೆ ಹೆದರಿ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇನೆ ಅಂತೇಳಿ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಪ್ರಿಯ ಪ್ರಭು, ನನ್ನಂತೆ ಫಲಾಪೇಕ್ಷೆಯುಳ್ಳ ಕರ್ಮಗಳಲ್ಲಿ ಮತ್ತು ಅವುಗಳ ಪರಿಣಾಮದ ಪ್ರತಿಕ್ರಿಯೆಗಳಲ್ಲಿ ಎಂದೆಂದಿಗೂ ಸಿಕ್ಕಿಕೊಂಡಿರುವ ಜೀವಿಗಳು ಬಹುಮಂದಿ ಇದ್ದಾರೆ. ತುಂಬಾ ಜನರು ಇದೇ ರೀತಿ ಇದ್ದಾರೆ ಎಂದು ನನ್ನ ಭಾವನೆ. ನಿನ್ನ ಭಕ್ತಿಪೂರ್ವಕ ಸೇವೆಯು ಹೃದಯಕ್ಕೆ ಆಹ್ಲಾದಕರ ಮತ್ತು ಬದುಕಿಗೆ ಅತ್ಯಂತ ಮಂಗಳಕರ ಅಂತೇಳಿ ಹೇಳ್ತಾನೆ. ಆದರೂ ನಿನ್ನ ಉಪದೇಶಗಳನ್ನ ಅನುಸರಿಸಿ ಆ ಸೇವೆಯಲ್ಲಿ ನಿರತರಾಗಲು ಅವರಿಗೆ ಮನಸ್ಸೇ ಇಲ್ಲ. ಅಂದ್ರೆ ಈ ಬದ್ಧಾತ್ಮಗಳ ಒಂದು ಮನಸ್ಥಿತಿ ಯಾವ ರೀತಿ ಅಂತ ಹೇಳ್ಕೊಂಡು ಅಲ್ಲಿ ವಿವರಣೆ ಹೇಳ್ತಾ ಇದ್ದಾನೆ ಅವನು. ಅದರ ಬದಲು ಅವರು ಕೃಷ್ಣ ಪ್ರಜ್ಞೆಯ ಮಾರ್ಗಕ್ಕೆ ವಿರುದ್ಧವಾದವರು. ಭೌತಿಕ ಅಸ್ತಿತ್ವದ ಮಾಯಾಶಕ್ತಿಯು ದೂಡಿದಂತೆ ಅವರು 3 ಜಗತ್ತುಗಳಲ್ಲಿ ಅಲೆದಾಡುತ್ತಿರುತ್ತಾರೆ ಅಂತ ಹೇಳಿದ್ರೆ, ಎಲ್ಲಿವರೆಗೆ ನಾವು ಭಗವಂತನಿಗೆ ಶರಣಾಗತರಾಗಲ್ಲ, ಕೃಷ್ಣ ಪ್ರಜ್ಞೆಯ ಮಾರ್ಗಕ್ಕೆ ನಾವು ಬರಲ್ಲ, ಅಲ್ಲಿವರೆಗೆ ನಾವು ಈ ರೀತಿ ಭೌತಿಕ ಅಸ್ತಿತ್ವದ ಮಾಯಾಶಕ್ತಿಯ ದೂಡಿದಂತೆ ಅಂತ ಹೇಳಿದ್ರೆ 3 ಲೋಕಗಳಲ್ಲಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವು ಆಯಾ ಲೋಕದಲ್ಲಿ ನಾವು ಜನ್ಮ ಮೃತ್ಯು ಚಕ್ರದಲ್ಲಿ ನಾವು ಸುತ್ತುತ್ತಾ ಇರ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಆ ರೀತಿ ಅವರು ಹೇಳ್ತಾ ಇದ್ದಾನೆ. ಮುಂದಕ್ಕೆ ಓದಿಸಿ ಆಯ್ತಾ? ಅದು ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಅವನ ಇದನ್ನ ಮುಂದುವರಿಸ್ತಾನೆ, ಮುಂದಿನ ಇದರಲ್ಲಿ ಕೂಡ ಮುಂದುವರಿಸ್ತಾನೆ. ಓದಿ ಮಾತಾಜಿ. ಪ್ರಿಯ ಪ್ರಭುವೆ, ನಿನ್ನೆ ದಯೆಯನ್ನು ಬಲಶಾಲಿ ಕಾರ್ಯಗಳನ್ನು
ಅಳೆಯಬಲ್ಲವರು ಯಾರು? ನೀನು ಸದಾ ಅನಂತ ಕಾಲದ ಅಜೇಯ ಶಕ್ತಿಯಾಗಿ ಇರುತ್ತೀಯೆ. ಐಹಿಕವಾದಿಗಳ ಕೊನೆಯಿಲ್ಲದ ಅಪೇಕ್ಷೆಗಳನ್ನು ವಿಫಲಗೊಳಿಸುವುದರಲ್ಲಿ ತೊಡಗಿರುತ್ತೀಯೆ. ಇದರಿಂದ ಅವರಿಗೆ ಮತ್ತೆ ಮತ್ತೆ ಗೊಂದಲ ಉಂಟಾಗುತ್ತದೆ ಮತ್ತು ಹತಾಶೆಯುಂಟಾಗುತ್ತದೆ. ಆದುದರಿಂದ ಅನಂತ ಕಾಲ ಸ್ವರೂಪನಾದ ನಿನಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಪ್ರಿಯ ಪ್ರಭುವೆ, ನೀನು ಎಲ್ಲಾ ಜಗತ್ತುಗಳ ಒಡೆಯ ಮತ್ತು ನಿನ್ನ ಪೂರ್ಣ ವಿಸ್ತೃತ ರೂಪನಾದ ಬಲರಾಮನೊಂದಿಗೆ ಅವತಾರ ತಾಳಿದ್ದೀಯೆ. ನಿನ್ನ ಅವತಾರಗಳ ಉದ್ದೇಶವು ಶಿಷ್ಟ ರಕ್ಷಣೆ ಮತ್ತು ದುಷ್ಟನಾಶ ಎಂದು ಹೇಳುತ್ತಾರೆ. ಹೀಗಿರುವಾಗ ನಿನ್ನ ಅಧಿಕಾರವನ್ನು ಧಿಕ್ಕರಿಸಿ ಜರಾಸಂಧನು ನಮ್ಮನ್ನು ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಬಂಧಿಸಲು ಹೇಗೆ ಸಾಧ್ಯ? ಈ ಸನ್ನಿವೇಶದಿಂದ ನಮಗೆ ಗೊಂದಲವಾಗಿದೆ. ಇದು ಹೇಗೆ ಸಾಧ್ಯ ಎಂದು ಅರ್ಥವಾಗುತ್ತಿಲ್ಲ. ನಮ್ಮ ಇಂದಿನ ದುಷ್ಕರ್ಮಗಳಿಗೆ ಶಿಕ್ಷೆಯಾಗಿ ತೊಂದರೆ ಕೊಡಲು ಜರಾಸಂಧನು ನೇಮಿಸಿದ್ದಿರಬಹುದು. ಆದರೆ ನಿನ್ನ ಚರಣಕಮಲಗಳಿಗೆ ಶರಣಾದವರು ಕೂಡಲೇ ಪಾಪ ಜೀವನದ ಪರಿಣಾಮಗಳಿಂದ ಪಾರಾಗುತ್ತಾನೆ ಎಂದು ಅಪೌರುಷೇಯ ಧರ್ಮ ಗ್ರಂಥಗಳಿಂದ ಕೇಳಿದ್ದೇನೆ. ಆದುದರಿಂದ ಹೃತ್ಪೂರ್ವಕವಾಗಿ ನಿನ್ನ ಆಶ್ರಯವನ್ನು ಬೇಡಲು ಬಂಧನದಲ್ಲಿರುವ ಎಲ್ಲ ಅರಸರ ಪರವಾಗಿ ನನ್ನನ್ನು ಕಳುಹಿಸಿದ್ದಾರೆ. ನೀವು ನಮಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡುತ್ತೀರಿ ಎಂಬ ಭರವಸೆಯು ನಮಗಿದೆ. ಈಗ ನಾವು ಬಂಧಿತರಾಗಿ ಕಷ್ಟಪಡುವುದು ನಮ್ಮ ಇಂದಿನ ಪಾಪ ಕಾರ್ಯಗಳ ಫಲ. ಪಾಪ ಕಾರ್ಯಗಳ ಮತ್ತು ಪುಣ್ಯ ಕಾರ್ಯಗಳ ಪ್ರತಿಕ್ರಿಯೆಗಳು ಅಲ್ಪಕಾಲದವು ಮತ್ತು ಈ ಬದ್ಧ ಜೀವನದಲ್ಲಿ ನಾವು ಸುಖವಾಗಿರಲು ಸಾಧ್ಯವೇ ಇಲ್ಲ ಎಂದು ನಮಗೆ ಈಗ ಅರ್ಥವಾಗುತ್ತಿದೆ. ಭೌತಿಕ ಪ್ರಕೃತಿಯ ವಿಧಾನಗಳಿಗೆ ಅನುಗುಣವಾಗಿ ನಮಗೆ ಈ ಭೌತಿಕ ಶರೀರವು ಲಭ್ಯವಾಗಿದೆ. ಇದರಿಂದ ನಮಗೆ ಅಂತಕಗಳೇ ಆಗಿವೆ. ಬದುಕಿನ ಬದ್ಧ ಸ್ಥಿತಿ ಎಂದರೆ ಈ ಎಣದ ಹೊರೆಯನ್ನು ಹೊರುವುದೇ ಆಗಿದೆ. ಫಲಾಪೇಕ್ಷಿತ ಕರ್ಮಗಳಿಂದಾಗಿ ಈ ದೇಹಗಳನ್ನು ಹೊರುವ ಪ್ರಾಣಿಗಳ ಸ್ಥಿತಿಯು ನಮಗೆ ಬಂದಿದೆ. ಬದ್ಧ ಜೀವನದ ಬಲಾತ್ಕಾರದಿಂದ ನಾವು ಕೃಷ್ಣ ಪ್ರಜ್ಞೆಯ ಸಂತೋಷದ ಜೀವನವನ್ನು ಬಿಟ್ಟುಕೊಟ್ಟಿದ್ದೇವೆ. ನಾವು ಅತ್ಯಂತ ಮೂರ್ಖರೆಂದು ಈಗ ಅರ್ಥವಾಗುತ್ತಿದೆ. ನಮ್ಮ ಅಜ್ಞಾನದಿಂದಾಗಿ ಭೌತಿಕ ಕರ್ಮಫಲದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇವೆ. ಆದುದರಿಂದ ನಿನ್ನ ಚರಣಕಮಲಗಳ ಆಶ್ರಯಕ್ಕೆ ಬಂದಿದ್ದೇವೆ. ನಿನ್ನ ಚರಣಕಮಲಗಳು ಫಲಾಪೇಕ್ಷೆಯಿಂದ ಮಾಡಿದ ಕರ್ಮಫಲಗಳನ್ನೆಲ್ಲ ತೊಳೆದು ಹಾಕಬಲ್ಲದು. ಭೌತಿಕ ಸುಖ ದುಃಖಗಳ ಸೋಂಕಿನಿಂದ ನಮ್ಮನ್ನು ಬಿಡುಗಡೆ ಮಾಡಬಲ್ಲದು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಓದಿಸುದ ಮಾತಾಜಿ? ಹಾ, ಓದಿಸಿ ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಪ್ರಿಯ ಪ್ರಭುವೆ, ಈಗ ನಾವು ನಿಮ್ಮ ಚರಣಕಮಲಗಳಿಗೆ ಶರಣಾಗತರಾದ ಆತ್ಮಗಳು. ಜರಾಸಂಧನ ರೂಪದಲ್ಲಿ ನಮ್ಮ ಕರ್ಮಫಲದಿಂದಾಗಿ ಬಂಧನದಿಂದ ನೀನು ನಮ್ಮನ್ನು ಬಿಡಿಸಬಲ್ಲೆ. ಪ್ರಿಯ ಪ್ರಭುವೆ, ಜರಾಸಂಧನಿಗೆ 10,000 ಆನೆಗಳ ಬಲವಿದೆ ಎಂದು ನಿನಗೆ ತಿಳಿದಿದೆ. ಕುರಿಮಂದೆಯನ್ನು ಸಿಂಹವು ಮಂತ್ರಮುಗ್ಧ ಮಾಡುವಂತೆ ಈ ಶಕ್ತಿಯಿಂದ ಅವನು ನಮ್ಮನ್ನು ಬಂಧನದಲ್ಲಿಟ್ಟಿದ್ದಾನೆ. ಆಗಲೇ ನೀನು ಒಂದೇ ಸಮನೆ 18 ಬಾರಿ ಜರಾಸಂಧನೊಡನೆ ಯುದ್ಧ ಮಾಡಿದ್ದೀಯೆ. ಅವನ ಅಸಾಧಾರಣ ಶಕ್ತಿಶಾಲಿ ಸ್ಥಿತಿಯನ್ನು ಮೀರಿ ನೀನು ಅವನನ್ನು 17 ಬಾರಿ ಸೋಲಿಸಿದ್ದೀಯೆ. 18ನೆಯ ಕಾಳಗದಲ್ಲಿ ನೀನು ಮನುಷ್ಯನಂತೆ ನಡೆದುಕೊಂಡೆ. ಆದುದರಿಂದ ನೀನು ಸೋತಂತೆ ತೋರಿತು. ಪ್ರಿಯ ಪ್ರಭುವೆ, ನಿನ್ನ ಸಾಮರ್ಥ್ಯ, ಶಕ್ತಿ, ಸಂಪನ್ಮೂಲಗಳು ಮತ್ತು ಅಧಿಕಾರ ಇವುಗಳಿಗೆ ಮಿತಿ ಇಲ್ಲ. ಆದುದರಿಂದ ಜರಾಸಂಧನು ನಿನ್ನನ್ನು ಎಂದೂ ಸೋಲಿಸಲಾರ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. ನಿನಗೆ ಸರಿಸಾಟಿಯಾದವರು ಅಥವಾ ನಿನ್ನನ್ನು ಮೀರಬಲ್ಲವರು ಇಲ್ಲ. 18ನೆಯ ಕಾಳಗದಲ್ಲಿ ಸೋಲಿನ ನಿನ್ನ ತೋರಿಕೆಯು ಮನುಷ್ಯನಂತೆ ನಡೆದುಕೊಳ್ಳುವ ಪ್ರಯತ್ನ ಮಾತ್ರ. ದುರದೃಷ್ಟದಿಂದ ಮೂರ್ಖನಾದ ಜರಾಸಂಧನಿಗೆ ನಿನ್ನ ಉಪಾಯಗಳು ಅರ್ಥವಾಗಲಿಲ್ಲ. ಅದಾದ ನಂತರ ತನ್ನ ಭೌತಿಕ ಶಕ್ತಿ ಮತ್ತು ಪ್ರತಿಷ್ಠೆಗಳಿಂದಾಗಿ ಅವನು ದುರಹಂಕಾರದಿಂದ ಬೀಗುತ್ತಿದ್ದಾನೆ. ಖಚಿತವಾಗಿ ಹೇಳುವುದಾದರೆ ನಾವು ನಿನ್ನ ಭಕ್ತರು, ನಿನ್ನ ಸಾರ್ವಭೌಮ ಅಧಿಕಾರಕ್ಕೆ ಒಳಪಟ್ಟವರು ಎನ್ನುವುದನ್ನು ಚೆನ್ನಾಗಿ ತಿಳಿದು ನಮ್ಮನ್ನು ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ನಮ್ಮ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಓದಿಸುದ ಮಾತಾಜಿ? ಹಾ, ಓದಿಸಿ. ಲತಾ BS ಮಾತಾಜಿ ಓದಿ. ಲತಾ ಮಾತಾಜಿ. ಲತಾ BS ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಸುರೇಶ್ ಮಾತಾಜಿ ಓದಿ.
ಮಂಜುಳಾ ಏ ಮಾತಾಜಿ ಓದ್ರಿ. ಹರೇ ಕೃಷ್ಣ. ಮಾತಾಜಿ ಓದ್ಲಾ ನಾನು ಅವ್ರು ಓದ್ಲಿಯಾ? ಮಂಜುಳಾ ಸುರೇಶ್ ಮಾತಾಜಿ ಅನ್ಮ್ಯೂಟ್ ಮಾಡಿದ್ರ, ಓದಿ ಮಾತಾಜಿ. ಓಕೆ ಮಾತಾಜಿ. ನಮ್ಮ ಬಹು ಕೆಟ್ಟ ಸ್ಥಿತಿಯನ್ನು ನಮಗೆ ವಿವರಿಸಿದ್ದೇನೆ. ಇದನ್ನು ಪರಿಭಾವಿಸಿ ನಿನ್ನ ಇಚ್ಛೆ ಬಂದಂತೆ ಮಾಡಬಹುದು. ಬಂಧನದಲ್ಲಿರುವ ಎಲ್ಲ ಅರಸರು ದೂತನು ಪ್ರತಿನಿಧಿಯೂ ಆಗಿ ನಾನು ಈ ಮಾತುಗಳನ್ನು ನಿನ್ನ ಮುಂದೆ ನಿವೇದಿಸಿಕೊಂಡಿದ್ದೇನೆ ಮತ್ತು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ತಾವೇ ನಿನ್ನ ಚರಣ ಕಮಲಗಳಿಗೆ ಶರಣಾಗತರಾಗಲು ನಿನ್ನನ್ನು ನೋಡಬೇಕೆಂದು ಎಲ್ಲಾ ರಾಜರು ಬಹು ತವಕದಿಂದಿದ್ದಾರೆ. ಪ್ರಿಯ ಪ್ರಭುವೇ, ಅವರಿಗೆ ದಯೆ ತೋರು ಮತ್ತು ಅವರಿಗೆ ಒಳ್ಳೆಯದಾಗುವಂತೆ ಮಾಡು. ಬಂಧನದಲ್ಲಿದ್ದ ರಾಜರ ದೂತನು ಪ್ರಭುವಿಗೆ ತನ್ನ ಮನವಿಯನ್ನು ಸಲ್ಲಿಸುತ್ತಿದ್ದಾಗಲೇ ಮಹರ್ಷಿ ನಾರದರು ಬಂದರು. ಅವರು ದೊಡ್ಡ ಋಷಿಗಳಾದ್ದರಿಂದ ಅವರ ಕೂದಲು ಬಂಗಾರದಂತೆ ಹೊಳೆಯುತ್ತಿತ್ತು. ಅವರು ಸಭಾಗೃಹವನ್ನು ಪ್ರವೇಶಿಸಿದಾಗ ಸ್ವತಃ ಸೂರ್ಯದೇವನೇ ಸಭೆಗೆ ಬಂದಂತಾಯಿತು. ಕೃಷ್ಣನು ಬ್ರಹ್ಮ ಮತ್ತು ಶಿವರಿಗೂ ಪೂಜನು. ಆದರೆ ನಾರದ ಮಹರ್ಷಿಗಳನ್ನು ಕಾಣುತ್ತಲೇ ತನ್ನ ಮಂತ್ರಿಗಳು ಮತ್ತು ಸಹಾಯಕರೊಡನೆ ಎದ್ದು ನಿಂತು ಮಹರ್ಷಿಗಳನ್ನು ಸ್ವಾಗತಿಸಿ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. ಋಷಿಗಳ ಸ್ವಾಗತಕ್ಕೆ ಉಚಿತವಾದಂತೆ ಎಲ್ಲಾ ಸಾಧನಗಳೊಂದಿಗೆ ಅವರನ್ನು ಪೂಜಿಸಿದರು. ನಾರದರಿಗೆ ತೃಪ್ತಿಯನ್ನುಂಟು ಮಾಡಲು ಪ್ರಯತ್ನಿಸುತ್ತಿದ್ದಾಗಲೇ ಕೃಷ್ಣನು ತನ್ನ ಮಧುರವಾದ ಮತ್ತು ಸಹಜವಾದ ಧ್ವನಿಯಲ್ಲಿ ಹೀಗೆ ಹೇಳಿದನು. ದೇವತೆಗಳಲ್ಲಿ ನನಗೆ ಪ್ರಿಯನಾದ ಮಹರ್ಷಿಯೇ, 3 ಜಗತ್ತುಗಳಲ್ಲಿಯೂ ಎಲ್ಲ ಒಳಿತಾಗಿದೆ ಎಂದು ನನಗೆ ಎನಿಸುತ್ತದೆ. ವಿಶ್ವದಲ್ಲಿ ಮೇಲಿನ ಮಧ್ಯದ ಮತ್ತು ಕೆಳಗಿನ ಲೋಕಗಳಲ್ಲಿ ನೀವು ಸಂಚರಿಸಬಲ್ಲಿರಿ. ನಮ್ಮ ಸುದೈವದಿಂದ ನಿಮ್ಮನ್ನು ಕಂಡಾಗ 3 ಲೋಕಗಳ ಎಲ್ಲಾ ಸುದ್ದಿಯನ್ನು ನಾವು ಸುಲಭವಾಗಿ ನಿಮ್ಮಿಂದ ತಿಳಿಯಬಹುದು. ಪರಮಪ್ರಭುವಿನ ಬ್ರಹ್ಮಾಂಡದ ಈ ರೂಪದಲ್ಲಿ ನಿಮಗೆ ತಿಳಿಯದಿರುವುದು ಏನೂ ಇಲ್ಲ. ನೀವು ಎಲ್ಲವನ್ನೂ ಬಲ್ಲಿರಿ. ಆದುದರಿಂದ ನಿಮಗೆ ಪ್ರಶ್ನೆ ಮಾಡಬಯಸುತ್ತೇನೆ. ಪಾಂಡವರು ಕ್ಷೇಮವಾಗಿದ್ದಾರೆಯೇ? ಯುಧಿಷ್ಠಿರ ಮಹಾರಾಜನ ಈಗಿನ ಯೋಜನೆಗಳೇನು? ಅವರು ಈಗ ಏನು ಮಾತಾಡಲು ಬಯಸುತ್ತಾರೆ? ಮಹರ್ಷಿ ನಾರದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಮಾತಾಜಿ ಕೃಷ್ಣ. ಎಕ್ಸ್ಪ್ಲೇನ್ ಮಾಡಿ. ಹಾ ಹಿಂದೆ ತಗೊಂಡೋಗಿ. ಹರೇ ಕೃಷ್ಣ. ಅಲ್ಲಿ ಹೇಳ್ತಾ ಇದ್ದಾನೆ, ಮತ್ತೆ ಮುಂದುವರಿಸ್ತಾನೆ ಆ ವ್ಯಕ್ತಿ. ಪ್ರಿಯ ಪ್ರಭು, ನಿನ್ನ ದಯೆಯನ್ನು ಬಲಶಾಲಿ ಕಾರ್ಯಗಳನ್ನು ಅಳೆಯಬಲ್ಲವರು ಯಾರು? ನೀನು ಸದಾ ಅನಂತ ಕಾಲದ ಅಜೇಯ ಶಕ್ತಿಯಾಗಿ ಇರುತ್ತೀಯೇ ಅಂತ ಹೇಳ್ಕೊಂಡು ಹೇಳ್ತಾರೆ. ಅನಂತ ಕಾಲದ ಅಂದ್ರೆ ಭಗವಂತ ಅವರು ಅನಂತ ಅಲ್ವಾ? ಅವರು ಹಿಂದೆಯೂ ಇದ್ದಾರೆ, ಮುಂದೆಯೂ ಇದ್ದಾರೆ. ಆ ರೀತಿ ಅನಂತ ಅಜೇಯ ಶಕ್ತಿಯಾಗಿ, ಅವರ ಶಕ್ತಿಗಳು ಅಪರಿಮಿತ ಶಕ್ತಿಗಳಿದೆ. ನೀನು ಅಜೇಯ ಶಕ್ತಿಯಾಗಿದ್ದೀಯಾ. ಐಕವಾದಿಗಳ ಕೊನೆಯಿಲ್ಲದ ಅಪೇಕ್ಷೆಗಳನ್ನ ವಿಫಲಗೊಳಿಸುವುದರಲ್ಲಿ ತೊಡಗಿರುತ್ತೀಯಾ ಅಂತ ಹೇಳಿದ್ರೆ, ನಮ್ಮ ಅಪೇಕ್ಷೆಗಳನ್ನ ಯಾಕೆ ವಿಫಲಗೊಳಿಸ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಭೌತಿಕದ ಒಂದು ಇಚ್ಛೆ ಕಡಿಮೆ ಆಗ್ಬೇಕು, ಆ ಮೋಹ ಕಡಿಮೆ ಆಗ್ಬೇಕು ಅಂತ ಹೇಳ್ಕೊಂಡು ಆ ರೀತಿ ಮಾಡ್ತಾರೆ. ಮತ್ತೆ ಇದರಿಂದ ಅವರಿಗೆ ಮತ್ತೆ ಮತ್ತೆ ಗೊಂದಲ ಉಂಟಾಗುತ್ತೆ ಮತ್ತು ಹತಾಶೆ ಉಂಟಾಗ್ತದೆ. ಆದ್ರೆ ಭಗವಂತನನ್ನ ಅರ್ಥ ಮಾಡಿಕೊಂಡವರಿಗೆ ಭಕ್ತಿಯಲ್ಲಿ ಸ್ವಲ್ಪ ಬಂದ್ರೆ ಅರ್ಥ ಆಗ್ತದೆ, ಯಾಕೆ ಈ ತರ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂತ. ಆದ್ರೆ ಯಾರು ಭಕ್ತಿಯಲ್ಲಿ ಬರಲ್ಲ ಅಂತವರಿಗೆ ಗೊಂದಲ ಆಗ್ತದೆ, ಯಾಕೆ ಈ ತರ ಆಗ್ತಾ ಉಂಟು ಅಂತ ಹೇಳ್ಕೊಂಡು. ಆದುದರಿಂದ ಅನಂತಕಾಲ ಸ್ವರೂಪನಾದ ನಿನಗೆ ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತೇನೆ. ಪ್ರಿಯ ಪ್ರಭುವೇ, ನೀನು ಎಲ್ಲಾ ಜಗತ್ತುಗಳ ಒಡೆಯ ಮತ್ತು ನಿನ್ನ ಪೂರ್ಣ ವಿಸ್ತೃತ ರೂಪನಾದ ಬಲರಾಮನೊಂದಿಗೆ ಅವತಾರ ತಾಳಿದ್ದೀಯೇ. ನಿನ್ನ ಅವತಾರಗಳ ಉದ್ದೇಶ ಶಿಷ್ಟ ರಕ್ಷಣೆ ಮತ್ತು ದುಷ್ಟನಾಶ, ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತಾಮ್ ಅಂತ ಹೇಳ್ತಾರೆ. ಭಗವಂತ ಭಕ್ತರಿಗೆ ಖುಷಿ ಕೊಡ್ಲಿಕ್ಕೆ ಬರುವಂತದ್ದು. ಆ ತರ ಬರುವಾಗ ಅಲ್ಲಿ ದುಷ್ಟರನ್ನ ಕೂಡ ನಾಶ ಮಾಡ್ತಾರೆ ಅಂತ ಹೇಳ್ಕೊಂಡು. ಹೀಗಿರುವಾಗ ನಿನ್ನ ಅಧಿಕಾರವನ್ನ ಧಿಕ್ಕರಿಸಿ ಇಂಥ ಒಂದು ಜರಾಸಂಧನಂತವರು ನಿನ್ನನ್ನ ಧಿಕ್ಕರಿಸ್ತಾ ಇದ್ದಾರೆ ಅಂತ ಧಿಕ್ಕರಿಸಿ ಜರಾಸಂಧನು ನಮ್ಮನ್ನು ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಬಂಧಿಸಲು ಹೇಗೆ ಸಾಧ್ಯ? ಈ ಸನ್ನಿವೇಶದಿಂದ ನಮ್ಗೆ ಗೊಂದಲ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾನೆ. ಇದು ಹೇಗೆ ಸಾಧ್ಯ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹಿಂದಿನ ದುಷ್ಕರ್ಮಗಳಿಗೆ ಅಂತ ಹೇಳಿದ್ರೆ, ಅವನು ಯಾರೆಲ್ಲ ಅಲ್ಲಿ ಯುದ್ಧದಲ್ಲಿ ಅವನ ದಿಗ್ವಿಜಯ ಕಾಲದಲ್ಲಿ ಜರಾಸಂಧನ ಅವನಿಗೆ ದಿಗ್ವಿಜಯ ಕಾಲದಲ್ಲಿ ಅಧೀನರಾಗ್ಲಿಕ್ಕೆ ಒಪ್ಪದ ಆ 20,000 ರಾಜರನ್ನು ಬಲವಂತವಾಗಿ ಸೆರೆ ಹಿಡಿದು ಒಂದು ಗಿರಿಬ್ರಜ ಅಂತ ಎಂಬ ಹೇಳೋ ಒಂದು ಕೋಟೆಯಲ್ಲಿ ಬಂಧನದಲ್ಲಿ ಇಟ್ಟಿದ್ದಾನಂತೆ.
ಅದಕ್ಕೆ ಇಲ್ಲಿ ಬಂದು ಕೇಳ್ತಾ ಇದ್ದಾನೆ. ಆ ಬಂಧಿಸಲು ಹೇಗೆ ಸಾಧ್ಯ ಆಯ್ತು ಅವನಿಗೆ? ಈ ಸನ್ನಿವೇಶದಿಂದ ನಮ್ಗೆ ಗೊಂದಲ ಆಗಿದೆ. ನಮ್ಮ ಹಿಂದಿನ ದುಷ್ಕರ್ಮಗಳಿಗೆ ಶಿಕ್ಷೆಯಾಗಿ ತೊಂದರೆ ಕೊಡಲು ಜರಾಸಂಧನನ್ನು ನೇಮಿಸಿದ್ದಿರಬಹುದು ಅಂತ ಹೇಳಿದ್ರೆ, ಭಕ್ತಿಗೆ ಇದ್ದವರು ನಮ್ಗೆ ಏನಾದ್ರೂ ತೊಂದರೆಗಳು ಬಂದ್ರೆ ಕೂಡ ಇದು ಭಗವಂತನ ಯೋಜನೆ ಆದ್ರೆ ಕೂಡ ಅದು ನಮ್ಮ ಒಳ್ಳೇದಕ್ಕೆ ಅಂತೇಳಿ ಅರ್ಥ ಮಾಡಿಕೊಳ್ತಾರೆ. ಅದೇ ರೀತಿ ಇವನು ಕೂಡ ಕೇಳ್ತಾ ಇದ್ದಾನೆ, ಯಾಕೆ ನಮ್ಮಂತ ಇವರಿಗೆ ಆ ರಾಜರಿಗಳಿಗೆಲ್ಲ ಯಾಕೆ ಈ ರೀತಿ ಬಂಧನದಲ್ಲಿ ಇರಿಸಿದ್ದೀಯಾ? ಜರಾಸಂಧನನ್ನ ಯಾಕೆ ನೇಮಿಸಿದ್ದಿರಬಹುದು ಅಂತ ಹೇಳ್ಕೊಂಡು. ಆದರೆ ನಿನ್ನ ಚರಣ ಕಮಲಗಳಿಗೆ ಶರಣಾದವನು ಕೂಡಲೇ ಪಾಪ ಜೀವನದ ಪರಿಣಾಮಗಳಿಂದ ಪಾರಾಗುತ್ತಾನೆ. ನಮ್ಮ ಕಷ್ಟ ದುಃಖಗಳಿಗೆಲ್ಲ ನಮ್ಮ ಪಾಪ ಕರ್ಮಗಳೇ ಕಾರಣ. ಹಾಗಿರುವಾಗ ಆ ರೀತಿ ನಮ್ಮನ್ನ ಆ ದುಃಖದಿಂದ ಪಾರಾಗ್ಬೇಕಾದ್ರೆ ನಿನ್ನ ಚರಣ ಕಮಲಗಳಿಗೆ ಶರಣಾಗುವುದೊಂದೇ ನಮಗಿರುವಂತದ್ದು ದಾರಿ ಅಂತ ಹೇಳ್ಕೊಂಡು ಅವನು ಹೇಳ್ತಾ ಇದ್ದಾನೆ. ಮತ್ತೆ ಅದು ಕೂಡ ಮತ್ತೆ ಆದರೆ ನಿನ್ನ ಚರಣ ಕಮಲಗಳಿಗೆ ಶರಣಾದವನು ಕೂಡಲೇ ಪಾಪ ಜೀವನದ ಪರಿಣಾಮಗಳಿಂದ ಪಾರಾಗುತ್ತಾನೆ ಎಂದು ಅಪೌರುಷೇಯ ಧರ್ಮ ಗ್ರಂಥಗಳಿಂದ ಕೇಳಿದ್ದೇವೆ. ಆದ್ದರಿಂದ ನಾವು ಈ ಒಂದು ಹೃತ್ಪೂರ್ವಕವಾಗಿ ನಿನ್ನ ಆಶ್ರಯವನ್ನ ಬೇಡಲು ಬಂಧನದಲ್ಲಿರುವ ಎಲ್ಲ ಅರಸರ ಪರವಾಗಿ ಅವನು ಒಬ್ಬ ರೆಪ್ರೆಸೆಂಟೇಟಿವ್, ಅಷ್ಟು ಆ ಒಂದು 20,000 ಜನರನ್ನ ಎಲ್ಲಿ ಬಂಧನದಲ್ಲಿ ಇಟ್ಟಿದ್ದಾನೆ ಜರಾಸಂಧ, ಅವರೆಲ್ಲರ ಪರವಾಗಿ ಅವರ ರೆಪ್ರೆಸೆಂಟೇಟಿವ್ ಆಗಿ ನಾನು ಬಂದಿರುವಂತದ್ದು ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದೇನೆ. ಅರಸರ ಪರವಾಗಿ ನನ್ನನ್ನ ಕಳಿಸಿದ್ದಾರೆ, ನೀವು ನಮಗೆ ಸಂಪೂರ್ಣ ರಕ್ಷಣೆಯನ್ನ ಕೊಡುತ್ತೀರಿ ಅಂತ ಒಂದು ಭರವಸೆ ನಮಗಿದೆ. ಈಗ ನಾವು ನಮ್ಮ ಬದುಕಿನ ನಿಜವಾದ ಮುಕ್ತಾಯದ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ರಾಜಗದ್ದುಗೆಗಳು ನಮ್ಮ ಹಿಂದಿನ ಜನ್ಮಗಳ ಪುಣ್ಯ ಕಾರ್ಯದ ಫಲವಲ್ಲದೆ ಬೇರೆ ಅಲ್ಲ ಅಂತ ಹೇಳಿದ್ರೆ, ನಾವು ಮತ್ತೊಂದು ಅರ್ಥ ಮಾಡ್ಕೊಳ್ಬೇಕು. ಯಾವತ್ತಿದ್ರು ನಮ್ಗೆ ರಾಜಗದ್ದುಗೆ ಏನೇ ನಮ್ಗೆ ಒಂದು ಬಂದ್ರೆ ಕೂಡ ನಾವು ಅದನ್ನ ಹೆಮ್ಮೆ ಪಡ್ಕೊಂಡು ನಮ್ಮ ಅಧಿಕಾರದ ಒಂದು ಮದದಿಂದ ನಾವು ಮೆರೆಯುವುದಲ್ಲ. ಆತರ ನಮ್ಗೆ ಮದ ಇದ್ರೆ ಅಲ್ಲೇ ಭಗವಂತ ಅದನ್ನ ಮೊಟಕುಗೊಳಿಸ್ತಾನೆ. ಆ ರೀತಿ ನಮ್ಗೆ ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಎಲ್ಲಿ ಕೂಡ ನಾವು ಈಗ ಅಲ್ಲಿ ಗೋಪಿಕಾ ಸ್ತ್ರೀಯರು ಕೂಡ ಅಷ್ಟೇ ಆ ರಾಸಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಅವರಿಗೆ ನಾನೇ ತುಂಬಾ ಅತ್ಯಂತ ಭಾಗ್ಯಶಾಲಿ, ನನ್ನಷ್ಟು ಭಾಗ್ಯಶಾಲಿ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಬರ್ತದೆ. ಅಷ್ಟೊತ್ತಿಗೆನೆ ಭಗವಂತ ಅಲ್ಲಿ ಕಣ್ಮರೆ ಆಗ್ತಾನಂತೆ. ಅಂದ್ರೆ ಅಷ್ಟು ಕೂಡ ನಾವು ನಮ್ಮನ್ನ ಏನು ನಮ್ಮಲ್ಲಿ ಅಹಂಕಾರ ಬರಬಾರ್ದು. ಏನೇ ಒಂದು ಭಗವಂತ ನಮ್ಗೆ ಏನೋ ಅವನ ಅಂದ್ರೆ ನಾವು ಮಾಡಿದ ಒಂದು ಪುಣ್ಯದ ಫಲಕ್ಕಾಗಿ ನಮ್ಗೆ ಏನೋ ಒಂದು ಇದನ್ನ ಒದಗಿಸ್ತಾನೆ, ಒಂದು ಸೌಕರ್ಯವನ್ನ ಒದಗಿಸ್ತಾನೆ. ಆದ್ರೆ ಅಷ್ಟರಲ್ಲೇ ನಾವು ಹೆಮ್ಮೆ ಪಡ್ಕೊಂಡ್ರೆ ಅದಕ್ಕೆ ಅಲ್ಲಿ ಅಷ್ಟು ಕೂಡ ನಿಮ್ಗೆ ಹೆಮ್ಮೆ ಇರಬಾರ್ದು. ನಾವು ಭಗವಂತನಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಎಲ್ಲ ಈ ಒಂದು ಷಡ್ವೈರಿಗಳು ಏನಿದೆ ಅದು ಎಲ್ಲರಿಂದ ಮುಕ್ತರಾಗಿರ್ಬೇಕು. ಅದಕ್ಕೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಮ್ಮನ್ನ ತಿದ್ಲಿಕ್ಕೆ ಭಗವಂತ ಆ ರೀತಿಯ ಒಂದೊಂದು ಸಂದರ್ಭಗಳನ್ನ ನಮ್ಮ ಜೀವನದಲ್ಲಿ ಕೂಡ ತರ್ತಾನೆ ಅಂತೇಳಿ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಇಲ್ಲಿ ನಮ್ಮ ರಾಜಗದ್ದುಗೆಗಳು ನಮ್ಮ ಹಿಂದಿನ ಜನ್ಮಗಳ ಪುಣ್ಯ ಕಾರ್ಯಗಳ ಫಲವಲ್ಲದೆ ಬೇರೆ ಅಲ್ಲ. ಜರಾಸಂಧನಿಂದ ಬಂಧಿತರಾಗಿ ಕಷ್ಟಪಡುವುದು ನಮ್ಮ ಹಿಂದಿನ ಪಾಪ ಕಾರ್ಯಗಳ ಫಲ ಅಂತ ಹೇಳಿದ್ರೆ, ನಮ್ಮ ಪುಣ್ಯ ಕಾರ್ಯಗಳಿಗೆ ನಮ್ಮ ಒಂದು ಸುಖ ಸಂಪತ್ತಿಗೆ ನಮ್ಮ ಪುಣ್ಯ ಕಾರ್ಯಗಳ ಫಲ, ಅದೇ ರೀತಿ ನಮ್ಮ ದುಃಖ ಕಷ್ಟಗಳಿಗೆ ನಮ್ಮ ಪಾಪ ಕಾರ್ಯಗಳ ಫಲ ಅಂತ ಹೇಳ್ಕೊಂಡು, ಪಾಪ ಕಾರ್ಯಗಳ ಮತ್ತು ಪುಣ್ಯ ಕಾರ್ಯಗಳ ಪ್ರತಿಕ್ರಿಯೆಗಳು ಅಲ್ಪ ಕಾಲದವು ಮತ್ತು ಈ ಬದ್ಧ ಜೀವನದಲ್ಲಿ ನಾವು ಸುಖವಾಗಿರಲು ಸಾಧ್ಯವಿಲ್ಲ. ಯಾವ್ದಿದ್ರು ಕೂಡ ಅದ್ಯಾವ್ದು ನಮ್ಗೆ ಸ್ವಲ್ಪ ಕಾಲ ಬರ್ತವೆ ಕಷ್ಟ ಸುಖ ಬಂದ್ರೂ ಕೂಡ ಅದೇನು ಶಾಶ್ವತ ಸುಖ ಅಲ್ಲ. ಈ ಭೌತಿಕದಲ್ಲಿ ಇರುವಂತದ್ದು ಅಶಾಶ್ವತವಾದದ್ದು ಎಲ್ಲವೂ ಕೂಡ. ಹಾಗಾಗಿ ಎಲ್ಲ ಪ್ರತಿಕ್ರಿಯೆಗಳು ಅಲ್ಪ ಕಾಲದವು. ಸುಖ ಬಂತು ಅಂತ ನಾವು ಹಿಗ್ಲಿಕ್ಕಿಲ್ಲ. ಅಲ್ಲಿ ಅದು ಈಗ ಕಣ್ಮರೆ ಆಗ್ಬೋದು. ಹೇಗೆ ರಾತ್ರಿ ಹಗಲು ಕಳೆದು ರಾತ್ರಿ ಬರುವ ಹಾಗೆ ಅಷ್ಟೇ ಕಾಲ ಅದು ಇರುವಂತದ್ದು ಅಂತೇಳಿ, ಈ ಬದ್ಧ ಜೀವನದಲ್ಲಿ ನಾವು ಸುಖವಾಗಿರಲು ಸಾಧ್ಯವೇ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಭೌತಿಕ ಪ್ರಕೃತಿಯ ವಿಧಾನಗಳಿಗೆ ಅನುಗುಣವಾಗಿ ನಮಗೆ ಈ ಭೌತಿಕ ಶರೀರ ಲಭ್ಯವಾಗಿದೆ. ಇದರಿಂದಾಗಿ ನಮಗೆ ಆತಂಕಗಳೇ ಆಗಿವೆ ಅಂತ ಹೇಳಿದ್ರೆ, ಸುಖದಲ್ಲೇ ಮೆರೀತಾ ಇರುವಾಗ ನಾವು ಭಗವಂತನನ್ನೇ ಮರೆಯುವಂತ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೆ ಭಗವಂತನ ಸ್ಮರಣೆ ಬರ್ಲಿಕ್ಕೆ ಬೇಕಾಗಿ ಒಂದು ಕಷ್ಟಗಳನ್ನ ಅಲ್ಲಿ ಕೊಡ್ತಾರೆ. ಆ ಕಷ್ಟಗಳು ಬರುವಾಗ ನಮ್ಗೆ ಎಚ್ಚರ ಆಗ್ಬೇಕು. ನಾವು ಎಲ್ಲಿದ್ದೇವೆ, ಯಾಕೆ ನಾವು ಇಲ್ಲಿ ಬಂದಿದ್ದೇವೆ, ನಮ್ಮ ಗುರಿ ಏನು, ಆತರ ನಮ್ಗೆ ಎಚ್ಚರ ಆಗ್ಬೇಕು. ಆ ರೀತಿ ಇಲ್ಲಿ ಇದರಿಂದಾಗಿ ನಮ್ಗೆ ಆತಂಕಗಳೇ ಆಗಿವೆ. ಬದುಕಿನ ಬದ್ಧ ಸ್ಥಿತಿ ಎಂದರೆ ಈ ಹೆಣದ ಹೊರೆಯನ್ನು ಹೊರುವುದೇ ಆಗಿದೆ ಅಂತ ಹೇಳಿದ್ರೆ, ಈ ಬದ್ಧ ಸ್ಥಿತಿ ಅಂತ ಹೇಳಿದ್ರೆ ನಾವು ಸ್ವತಂತ್ರರಲ್ಲ. ಏನಿದ್ರು ಕೂಡ ನಮ್ಮ ಕರ್ಮಗಳ ಅನುಸಾರವಾಗಿ ನಾವು ಫಲಗಳನ್ನ ಅನುಭವಿಸ್ತಾ ಇರುವಂತದ್ದು. ಈ ಹೆಣದ ಹೊರೆಯನ್ನು ಹೊರುವುದೇ ಆಗಿದೆ ಅಂತ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ ಅಲ್ವಾ? ಆ ರೀತಿಯ ಕಾರ್ಯ ಫಲಾಪೇಕ್ಷಿತ ಕರ್ಮಗಳಿಂದಾಗಿ ಈ ದೇಹವನ್ನು ಹೊರುವ ಪ್ರಾಣಿಗಳ ಸ್ಥಿತಿಯು
ನಮಗೆ ಬಂದಿದೆ. ಬದ್ಧ ಜೀವನದ ಬಲಾತ್ಕಾರದಿಂದ ನಾವು ಕೃಷ್ಣ ಪ್ರಜ್ಞೆಯ ಸಂತೋಷದ ಜೀವನವನ್ನ ಬಿಟ್ಟುಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಅಷ್ಟು ಭ್ರಮೆಯಲ್ಲಿ ಒಳಗಾಗಿದ್ದೇವೆ ನಾವು. ಈ ಭೌತಿಕದ ಸುಖವೇ ನಿಜವಾದ ಸುಖ ಅಂತ ಹೇಳುವಂತ ಒಂದು ಭ್ರಮೆಯಲ್ಲಿ ಇದ್ದೇವೆ ನಾವು. ಹಾಗಾಗಿ ಆ ಒಂದು ಇದನ್ನ ಒಂದು ಬಲಾತ್ಕಾರದಿಂದ ನಾವು ಕೃಷ್ಣ ಪ್ರಜ್ಞೆ ಸಂತೋಷದ ಜೀವನವನ್ನ ಬಿಟ್ಟಿದ್ದೇವೆ. ನಾವು ಅತ್ಯಂತ ಮೂರ್ಖರೆಂದು ಈಗ ಅರ್ಥವಾಗ್ತದೆ ಅಂತ ಹೇಳಿದ್ರೆ, ಅಂತ ಪರಿಸ್ಥಿತಿಗೆ ಭಗವಂತನ ರಹಸ್ಯ ನಮ್ಗೆ ಅರ್ಥ ಮಾಡ್ಕೊಳಿಕ್ ಆಗುದಿಲ್ಲ. ಆದ್ರೆ ಒನ್ಸ್ ನಮ್ಗೆ ಅರ್ಥ ಆದ್ರೆ ಪ್ರತಿಯೊಂದು ಘಟ್ಟದಲ್ಲಿ ಕೂಡ ನಾವು ಎಲ್ಲಿ ಹಳಿ ತಪ್ಪುತ್ತೇವೆ ಅವಾಗೆಲ್ಲ ಭಗವಂತ ನಮ್ಮನ್ನ ಅಂದ್ರೆ ಎಚ್ಚರ ಕೊಡ್ಲಿಕ್ಕೆ ನಮ್ಗೆ ಕಷ್ಟಗಳನ್ನ ಕೊಡುವುದು ಅಂತ ನಾವು ಅರ್ಥ ಮಾಡಿಕೊಳ್ತೇವೆ. ಆ ರೀತಿ ಇಲ್ಲಿ ಇವರು ಕೂಡ ಹೇಳ್ತಾ ಇದ್ದಾರೆ, ಅಂದ್ರೆ ಬಂಧನದಲ್ಲಿ ಇಟ್ಟಿದ್ದಾರೆ. ನಮ್ಗೆ ಈಗ ಅರ್ಥ ಆಗ್ತಾ ಇದೆ ನಾವು ಎಂತ ಪಾಪ ಮಾಡಿರ್ಬೋದು ಇಂಥ ಒಂದು ಬಂಧನಕ್ಕೆ ಸಿಕ್ಕಾಕೊಳ್ಬೇಕಾದ್ರೆ ಅಂತ ಹೇಳ್ಕೊಂಡು. ನಾವ್ ಎಷ್ಟು ಮೂರ್ಖರು, ನಾವು ನಿನ್ನ ಸ್ಮರಣೆಯನ್ನ ವಿಸ್ಮರಣೆಯಿಂದಾಗಿ ನಮ್ಗೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ಹೇಳ್ಕೊಂಡು ನಾವೆಷ್ಟು ಮೂರ್ಖರು ಅಂತೇಳಿ ಈಗ ಅರ್ಥ ಆಗ್ತಾ ಇದೆ. ನಮ್ಮ ಅಜ್ಞಾನದಿಂದಾಗಿ ಭೌತಿಕ ಕರ್ಮಫಲದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂತ ಹೇಳ್ತಾರೆ. ನಾವು ಜ್ಞಾನಿಗಳು ಅಂತ ಅಂದ್ಕೊಳ್ತೇವೆ, ಆದ್ರೆ ನಿಜವಾಗಿ ನಾವು ಅಜ್ಞಾನಿಗಳು. ಅಲ್ಲಿ ಆ ಜ್ಞಾನ ನಮ್ಮನ್ನ ಯಾವುದೇ ಒಂದು ನಮ್ಮ ಆತ್ಮದ ಉನ್ನತಿಯನ್ನ ಮಾಡೋದಿಲ್ಲ. ಆ ಜ್ಞಾನ ಮತ್ತೆ ಮತ್ತೆ ನಮ್ಮನ್ನ ಈ ಜನ್ಮ ಮೃತ್ಯು ಚಕ್ರದಲ್ಲಿ ಸಿಕ್ಕಿಕೊಳ್ಳುವ ಹಾಗೆ ಮಾಡ್ತದೆ. ಹಾಗಾಗಿ ಅದು ಅಜ್ಞಾನ ಅಂತಾನೆ ಹೇಳ್ಬೇಕು. ಈ ಭೌತಿಕ ಭೌತಿಕದಲ್ಲಿ ಪಡೆಯುವ ಎಲ್ಲ ಜ್ಞಾನ ಅಂತ ಹೇಳುವಂತದ್ದು ಅದು ಅಜ್ಞಾನ. ಭೌತಿಕ ಕರ್ಮದ ಫಲದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇವೆ. ಆದ್ದರಿಂದ ನಿನ್ನ ಚರಣ ಕಮಲಗಳ ಆಶ್ರಯಕ್ಕೆ ಬಂದಿದ್ದೇವೆ. ನಿನ್ನ ಚರಣ ಕಮಲಗಳು ಫಲಾಪೇಕ್ಷೆಯಿಂದ ಮಾಡಿದ ಕರ್ಮದ ಫಲಗಳನ್ನೆಲ್ಲ ತೊಡೆದು ಹಾಕಬಲ್ಲದು. ಕಡೆಗೆ ಅವರಿಗೆ ಅರ್ಥ ಆಗ್ತದೆ, ನಾವು ನಿನ್ನ ಚರಣ ಕಮಲ ಒಂದೇ ನಮ್ಗೆ ದಾರಿ ಇನ್ನು ಅಂತ ಹೇಳ್ಕೊಂಡು. ಸೊ ಅದು ಮಾತ್ರವೇ ನಮ್ಮನ್ನ ಈ ಕರ್ಮದ ಫಲಗಳಿಂದ ಮುಕ್ತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಭೌತಿಕ ಸುಖ ದುಃಖಗಳ ಸೋಂಕಿನಿಂದ ನಮ್ಮನ್ನ ಬಿಡುಗಡೆ ಮಾಡಬಲ್ಲದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಹೇಳ್ತಾರೆ ಮುಂದಕ್ಕೆ, ಈಗ ನಾವು ನಿನ್ನ ಚರಣ ಕಮಲಗಳಿಗೆ ಶರಣಾಗತರಾದ ಆತ್ಮಗಳು. ಜರಾಸಂಧನ ರೂಪದಲ್ಲಿ ನಮ್ಮ ಕರ್ಮ ಫಲದಿಂದಾದ ಬಂಧನದಿಂದ ನೀನು ನಮ್ಮನ್ನ ಬಿಡಿಸಬಲ್ಲೆ. ಪ್ರಿಯ ಪ್ರಭುವೆ, ಜರಾಸಂಧನಿಗೆ 10,000 ಆನೆಗಳ ಬಲವಿದೆ ಎಂದು ನಿನಗೆ ತಿಳಿದಿದೆ. ಕುರಿ ಮಂದೆಯನ್ನ ಸಿಂಹವು ಮಂತ್ರಮುಗ್ಧನಂತೆ ಮಾಡುವಂತೆ ಈ ಶಕ್ತಿಯಿಂದ ಅವನು ನಮ್ಮನ್ನ ಬಂಧನದಲ್ಲಿ ಇಟ್ಟಿದ್ದಾನೆ. ಆಗಲೇ ನೀನು ಒಂದೇ ಸಮನೆ 18 ಬಾರಿ ಜರಾಸಂಧನೊಡನೆ ಯುದ್ಧ ಮಾಡಿದ್ದೀಯೆ. ಅವನ ಅಸಾಧಾರಣ ಶಕ್ತಿಶಾಲಿ ಸ್ಥಿತಿಯನ್ನು ಮೀರಿ ನೀನು ಅವನನ್ನು 17 ಬಾರಿ ಸೋಲಿಸಿದ್ದೀಯೆ. 18ನೆಯ ಕಾಳಗದಲ್ಲಿ ನೀನು ಮನುಷ್ಯನಂತೆ ನಡೆದುಕೊಂಡೆ. ಆದ್ದರಿಂದ ನೀನು ಸೋತಂತೆ ತೋರಿತು ಅಂತ ಹೇಳಿದ್ರೆ, ಇನ್ನ ಅವನ ಏನೆಲ್ಲ ಶಕ್ತಿ ಇದೆ ಎಲ್ಲವನ್ನ ಇಲ್ಲಿ ಮುಗಿಸ್ಲಿ, ಅಲ್ಲಿವರೆಗೆ ಅವನನ್ನ ಇಟ್ಕೊಂಡು ಎಲ್ಲವನ್ನ ಮಾಡಿ ಆಮೇಲೆ ಕೊನೆಗೆ ಭಗವಂತ ಅವನನ್ನ ಸೋಲಿಸುವಂತೆ ಮಾಡ್ತಾನೆ. ಆ ರೀತಿ ಭಗವಂತನ ಪ್ಲಾನ್ ಇರ್ತದೆ. ಆದ್ದರಿಂದ ನೀನು ಸೋತಂತೆ ತೋರಿತು. ಪ್ರಿಯ ಪ್ರಭುವೇ, ನಿನ್ನ ಸಾಮರ್ಥ್ಯ, ಶಕ್ತಿ, ಸಂಪನ್ಮೂಲಗಳು ಮತ್ತು ಅಧಿಕಾರ. ಮತ್ತೆ ಭಗವಂತ ಹೇಗೆ ಅಂತ ಹೇಳಿದ್ರೆ, ತಾನು ಮಾಡಿ ತೋರಿಸುದಿಲ್ಲ, ಅದನ್ನ ಭಕ್ತರ ಕೈಯಲ್ಲಿ ಮಾಡಿಸ್ತಾನೆ. ಆ ಭಕ್ತರ ಕೈಯಲ್ಲಿ ಮಾಡಿಸಿ ಆ ಕ್ರೆಡಿಟ್ ಅನ್ನ ಭಗವಂತ ಭಕ್ತರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಆ ರೀತಿ ಭಕ್ತರನ್ನ ಖುಷಿ ಪಡಿಸ್ತಾನೆ ಅವನು ಅಂತೇಳಿ ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಆದ್ದರಿಂದ ನೀನು ಸೋತಂತೆ ತೋರಿತು. ಪ್ರಿಯ ಪ್ರಭುವೇ, ನಿನ್ನ ಸಾಮರ್ಥ್ಯ, ಶಕ್ತಿ, ಸಂಪನ್ಮೂಲಗಳು ಮತ್ತು ಅಧಿಕಾರ ಇವುಗಳಿಗೆ ಮಿತಿ ಇಲ್ಲ. ಹೇಗೆ ನಾವು ಮಕ್ಕಳೊಟ್ಟಿಗೆ ಆಡ್ಬೇಕಾದ್ರೆ ಮಕ್ಕಳೇ ಇನ್ನಾದ್ರೂ ನಾವೇ ಸೋತ್ವು ಅಂತ ನಾವು ಹೇಗೆ ತೋರಿಸ್ತೇವೆ, ಆ ರೀತಿ ಇಲ್ಲಿ ಭಗವಂತ ಭಕ್ತನ ಕೈಯಲ್ಲಿ ಆ ಕ್ರೆಡಿಟ್, ಆ ಜರಾಸಂಧನನ್ನು ಸೋಲಿಸುವ ಕ್ರೆಡಿಟ್ ಆ ಭಕ್ತನ ಕೈಯಲ್ಲಿ ಮಾಡಿಸ್ತಾನೆ ಮುಂದಕ್ಕೆ. ಆ ರೀತಿ ಆದ್ದರಿಂದ ಜರಾಸಂಧನು ನಿನ್ನನ್ನು ಎಂದು ಸೋಲಿಸಲಾರ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. ನಿನಗೆ ಸರಿಸಾಟಿಯಾದವರು ಅಥವಾ ನಿನ್ನನ್ನ ಮೀರಬಲ್ಲವರು ಯಾರೂ ಇಲ್ಲ. ಭಗವಂತ ಅಸಮೋರ್ಧ್ವ, ಅವನಿಗೆ ಸರಿ ಸಮಾನರು ಯಾರು ಇಲ್ಲ, ಅವನನ್ನ ಮೀರಿದವರು ಯಾರೂ ಇಲ್ಲ ಅಲ್ವಾ. ಆ ರೀತಿ 18ನೇ ಕಾಳಗದಲ್ಲಿ ಸೋಲಿನ ನಿನ್ನ ತೋರಿಕೆಯು ಮನುಷ್ಯನಂತೆ ನಡೆದುಕೊಳ್ಳುವ ಪ್ರಯತ್ನ ಮಾತ್ರ. ದುರದೃಷ್ಟದಿಂದ ಮೂರ್ಖನಾದ ಜರಾಸಂಧನಿಗೆ ನಿನ್ನ ಉಪಾಯಗಳು ಅರ್ಥವಾಗ್ಲಿಲ್ಲ. ಅವನು ಬೀಗ್ತಾನೆ, ನನ್ನಿಂದ ಸೋತ, ನಾನೇ ಇದಾದೆ ಅಂತೇಳಿ. ಅದು ದುರದೃಷ್ಟ. ಅವನು ಮೂರ್ಖ ಜರಾಸಂಧ, ನಿನ್ನ ಉಪಾಯ ಅವನಿಗೆ ಅರ್ಥ ಆಗ್ಲಿಲ್ಲ. ಅದಾದ ನಂತರ ತನ್ನ ಭೌತಿಕ ಶಕ್ತಿ ಮತ್ತು ಪ್ರತಿಷ್ಠೆಗಳಿಂದಾಗಿ ಅವನು ದುರಹಂಕಾರದಿಂದ ಬೀಗ್ತಾ ಇದ್ದಾನೆ. ಖಚಿತವಾಗಿ ಹೇಳೋದಾದ್ರೆ, ನಾವು ನಿನ್ನ ಭಕ್ತರು, ನಿನ್ನ ಸಾರ್ವಭೌಮ ಅಧಿಕಾರಕ್ಕೆ ಒಳಪಟ್ಟವರು ಎನ್ನುವುದನ್ನು ಚೆನ್ನಾಗಿ ತಿಳಿದು ನಮ್ಮನ್ನು ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿದ್ರೆ, ಇವರೆಲ್ಲ ಕೃಷ್ಣನ ಕೃಷ್ಣನ ಒಂದು ತತ್ವಗಳನ್ನ ಅನುಸರಿಸ್ತಾರೆ. ಅಂತರ ವಿರುದ್ಧವಾಗಿ ಆ ರೀತಿ ನಡೆಸ್ಕೊಳ್ತಾ ಇದ್ದಾನೆ ಅವನು. ಸಾರ್ವಭೌಮ ಅಧಿಕಾರಕ್ಕೆ ಒಳಪಟ್ಟವರು ನಾವು ಅಂತ ಅವನಿಗೆ ತಿಳಿದಿದೆ. ಅದಕ್ಕೋಸ್ಕರ ನಮ್ಮನ್ನ ಬಂಧನದಲ್ಲಿ ಇರಿಸಿದ್ದಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ನಮ್ಮ ಬಹು ಕೆಟ್ಟ ಸ್ಥಿತಿಯನ್ನ ನಿನಗೆ ವಿವರಿಸ್ತಾ ಇದ್ದೇನೆ. ಇದನ್ನ ಪರಿಭಾವಿಸಿ ನಿನ್ನ
ಇಚ್ಛೆ ಬಂದಂತೆ ಮಾಡಬಹುದು ಅಂತ ಹೇಳಿದ್ರೆ ಬಂಧನದಲ್ಲಿರುವ ಎಲ್ಲ ಅರಸರ ದೂತನು ಪ್ರತಿನಿಧಿಯೂ ಆಗಿ ನಾನು ಈ ಮಾತುಗಳನ್ನ ನಿನ್ನ ಮುಂದೆ ನಿವೇದಿಸಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ ಭಗವಂತನ ಒಂದು ಈ ಒಂದು ಯಾವ ರೀತಿ ಯೋಜನೆ ನಾವೇನು ಆತರ ಮಾಡು ಈ ತರ ಮಾಡು ಖಂಡಿತ ನಾವು ಕೇಳಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಿನ್ನ ಇಚ್ಛೆಯಂತೆ ನಡೆಯಲಿ, ನೀನ್ ಕಷ್ಟ ಕೊಡ್ತೀಯಾದ್ರೂ ಪರವಾಗಿಲ್ಲ, ಅದು ನಿನ್ನ ನಮ್ಮ ಒಳ್ಳೇದಕ್ಕೆ ನೀನ್ ಮಾಡ್ತೀಯ ಅಂತ ಹೇಳ್ಕೊಂಡು ಭಕ್ತಿಯಲ್ಲಿ ಬಂದಾಗ ಮಾತ್ರ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಅದೇ ರೀತಿ ಅವನು ನಮ್ಮ ಬಹು ಕೆಟ್ಟ ಸ್ಥಿತಿ ನಿನ್ಗೆ ವಿವರಿಸಿದ್ದೇನೆ, ಇನ್ನು ನಿನ್ಗೆ ನಿನ್ನ ಇಚ್ಛೆ ಹೇಗೆ ಇದೆ ಆತರ ನೀನ್ ಮಾಡು ಅಂತ ಹೇಳಿ ಕೂಡ ಪ್ರಾರ್ಥಿಸ್ಕೊಳ್ತಾನೆ, ನಿವೇದಿಸಿಕೊಳ್ತಾನೆ, ಮತ್ತೆ ಪ್ರಾರ್ಥಿಸ್ಕೊಳ್ತಾನೆ. ತಾವೇ ನಿನ್ನ ಚರಣ ಕಮಲಗಳಿಗೆ ಶರಣಾಗತರಾಗಲು ನಿನ್ನನ್ನು ನೋಡಬೇಕೆಂದು ಆ ಎಲ್ಲ ರಾಜರು ಬಹು ತವಕದಿಂದ ಇದ್ದಾರೆ. ಪ್ರಿಯ ಪ್ರಭು, ಅವರಿಗೆ ದಯ ತೋರು ಮತ್ತು ಅವರಿಗೆ ಒಳ್ಳೇದಾಗುವಂತೆ ಮಾಡು ಅಂತ ಹೇಳ್ಕೊಂಡು ಅವರ ಪ್ರತಿನಿಧಿಯಾಗಿ ಈ ವ್ಯಕ್ತಿ ಬಂದು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಆಯ್ತಾ? ಬಂಧನದಲ್ಲಿದ್ದ ರಾಜರ ಅದಾಯ್ತಾ? ಮಾಡಿ ಮಾತಾಜಿ. ಬಂಧನದಲ್ಲಿದ್ದ ರಾಜನ ದೂತನ ಪ್ರಭುವಿಗೆ ತನ್ನ ಮನವಿಯನ್ನ ಸಲ್ಲಿಸ್ತಿದ್ದಾಗ ಈ ರೀತಿ ಆ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ, ಅಲ್ಲಿಗೆ ಮಹರ್ಷಿ ನಾರದರು ಬರ್ತಾರೆ. ಅವ್ರು ಬಹುದೊಡ್ಡ ಋಷಿಗಳಾಗಿದ್ದರಿಂದ ಅವರ ಕೂದಲು ಬಂಗಾರದಂತೆ ಹೊಳೆಯುತ್ತಿತ್ತು ಅಂತ ಹೇಳಿದ್ರೆ ಅದೆಲ್ಲ ಕೂಡ ಅಲ್ಲಿ ನಾರದರಿಗೆ ಮತ್ತೆ ಭಗವಂತನಿಗೆ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅಲ್ಲಿ ಅವರಿಗೆ ಗೊತ್ತಾಗ್ತದೆ ಈ ರೀತಿ ಎಲ್ಲ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಅವ್ರು ಬರ್ತಾರೆ ಅಲ್ಲಿ. ಮತ್ತೆ ಅವರು ಸಭಾಗೃಹವನ್ನ ಪ್ರವೇಶಿಸಿದಾಗ ಸ್ವತಃ ಸೂರ್ಯದೇವನೇ ಸಭೆಗೆ ಬಂದಂತ ಆಗ್ತದೆ. ಆ ರೀತಿ ಕೃಷ್ಣನು ಬ್ರಹ್ಮ ಮತ್ತು ಶಿವರಿಗೂ ಪೂಜ್ಯನು. ಆದರೆ ನಾರದ ಮಹರ್ಷಿಗಳನ್ನು ಕಾಣುತ್ತಲೇ ತನ್ನ ಮಂತ್ರಿಗಳು ಮತ್ತು ಸಹಾಯಕರೊಡನೆ ಎದ್ದು ನಿಂತು ಮಹರ್ಷಿಗಳನ್ನು ಸ್ವಾಗತಿಸಿ ತನ್ನ ಗೌರವ ಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತಾನೆ ಕೃಷ್ಣ. ಋಷಿಗಳ ಸ್ವಾಗತ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಗೌರವದಿಂದ ಕಾಣ್ಬೇಕು ಗುರುಗಳನ್ನ ಅಂತ ಹೇಳ್ಕೊಂಡು ಮಾದರಿಯಾಗಿರ್ತಾನೆ. ಋಷಿಗಳ ಸ್ವಾಗತಕ್ಕೆ ಉಚಿತವಾದಂತೆ ಎಲ್ಲ ಸಾಧನಗಳೊಂದಿಗೆ ಅವರನ್ನ ಪೂಜಿಸ್ತಾನೆ. ನಾರದರಿಗೆ ತೃಪ್ತಿಯನ್ನು ಉಂಟು ಮಾಡ್ಲಿಕ್ಕೆ ಪ್ರಯತ್ನಿಸ್ತಿದ್ದಾಗ ಕೃಷ್ಣನು ತನ್ನ ಮಧುರವಾದ ಮತ್ತು ಸಹಜವಾದ ಧ್ವನಿಯಲ್ಲಿ ಹೀಗೆ ಹೇಳ್ತಾನೆ ಅವರನ್ನ. ಆ ರೀತಿ ಗೌರವಿಸ್ತಾ ಮಧುರವಾದ ಧ್ವನಿಯಲ್ಲಿ ಕೃಷ್ಣ ಈ ರೀತಿ ಹೇಳ್ತಾರೆ, ದೇವತೆಗಳಲ್ಲಿ ನನಗೆ ಪ್ರಿಯನಾದ ಮಹರ್ಷಿಯೇ ಅಂತ ಹೇಳ್ಕೊಂಡು ನಾರದರನ್ನ ಬೋಧಿಸ್ತಾರೆ, ಅವರು ಸಂಬೋಧಿಸ್ತಾರೆ. 3 ಜಗತ್ತುಗಳಲ್ಲಿಯೂ ಎಲ್ಲ ಒಳಿತಾಗಿದೆ ಎಂದು ನನಗೆ ಅನಿಸುತ್ತದೆ. ಅಂದ್ರೆ ತ್ರಿಲೋಕ ಜ್ಞಾನಿ, ತ್ರಿಲೋಕ ಸಂಚಾರಿ ನಾರದರು. ವಿಶ್ವದಲ್ಲಿ ಮೇಲಿನ, ಮಧ್ಯದ ಮತ್ತು ಕೆಳಗಿನ ಲೋಕಗಳಲ್ಲಿ ನೀವು ಸಂಚರಿಸಬಲ್ಲಿರಿ. ನಮ್ಮ ಸುದೈವದಿಂದ ನಿಮ್ಮನ್ನು ಕಂಡಾಗ 3 ಲೋಕಗಳ ಎಲ್ಲಾ ಸುದ್ದಿಯನ್ನು ನಾವು ಸುಲಭವಾಗಿ ನಿಮ್ಮಿಂದ ತಿಳಿಯಬಹುದು. ಅಲ್ಲ, ಮೀಡಿಯೇಟರ್ ಆಗಿ ನಾರದರು ಭಗವಂತನಿಗೆ ಮೀಡಿಯೇಟರ್ ಆಗಿರ್ತಾರೆ. ಅಲ್ಲಿ ಇಲ್ಲಿ ಎಲ್ಲ 3 ಲೋಕಗಳನ್ನ ಸಂಚರಿಸ್ತಾ ಇರ್ತಾರೆ. ಪರಮ ಪ್ರಭುವಿನ ಬ್ರಹ್ಮಾಂಡದ ಈ ರೂಪದಲ್ಲಿ ನಿಮಗೆ ತಿಳಿಯದಿರುವುದು ಏನೂ ಇಲ್ಲ, ನೀವು ಎಲ್ಲವನ್ನು ಬಲ್ಲಿರಿ. ಆದುದರಿಂದ ನಿಮಗೆ ಪ್ರಶ್ನೆ ಮಾಡ ಬಯಸುತ್ತೇನೆ, ಪಾಂಡವರು ಕ್ಷೇಮವಾಗಿದ್ದಾರೆಯೇ? ಯುಧಿಷ್ಠಿರ ಮಹಾರಾಜನ ಈಗಿನ ಯೋಜನೆ ಏನು? ಅವರು ಈಗ ಏನು ಮಾಡಲು ಬಯಸುತ್ತಾರೆ ಅಂತ ಹೇಳಿದ್ರೆ ಭಗವಂತನಿಗೆ ಎಲ್ಲ ಗೊತ್ತಿರ್ತದೆ, ಆದ್ರೆ ಕೂಡ ನಾರದರಿಂದ ಅದನ್ನ ತಿಳ್ಕೊಳ್ಳಿಕ್ಕೆ ಬಯಸ್ತಾನೆ ಅವನು ಅಂತ ಹೇಳ್ಕೊಂಡು ಅವಾಗ ಮಹರ್ಷಿ ನಾರದರು ಈ ರೀತಿ ಹೇಳ್ತಾರೆ. ಹರೇ ಕೃಷ್ಣ. ಅಂದ್ರೆ ನಾರದರಿಂದ ಅದನ್ನ ಕೇಳಿ ಹರ್ಷಿಸ್ಲಿಕ್ಕೆ ಇಷ್ಟಪಡ್ತಾನೆ ಭಗವಂತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಮಹರ್ಷಿ ನಾರದರು ಹೀಗೆ ಹೇಳಿದರು, ಪ್ರಿಯ ಪ್ರಭುವೇ, ಪರಮಪ್ರಭು ಸೃಷ್ಟಿಸಿದ ಬ್ರಹ್ಮಾಂಡವನ್ನು ಕುರಿತು ನೀನು ಮಾತನಾಡಿದ್ದೀಯೆ. ಆದರೆ ನೀನು ಸರ್ವವ್ಯಾಪಿಯಾದ ಸೃಷ್ಟಿಕರ್ತ ಎಂದು ನನಗೆ ತಿಳಿದಿದೆ. ನಿನ್ನ ಶಕ್ತಿಯು ಎಷ್ಟು ವ್ಯಾಪ್ತಿಯಾದದ್ದು ಮತ್ತು ಕಲ್ಪನಾತೀತವಾದದ್ದು ಎಂದರೆ ಈ ವಿಶ್ವದ ಒಡೆಯನಾದ ಬ್ರಹ್ಮನಂಥ ಶಕ್ತ ಪುರುಷರು ನಿನ್ನ ವ್ಯಾಪಕವಾದ ಮತ್ತು ಊಹಾತೀತವಾದ ಶಕ್ತಿಯನ್ನು ಅಳೆಯಲಾರರು. ಪ್ರಿಯ ಪ್ರಭುವೇ, ಎಲ್ಲರಲ್ಲಿಯೂ ಇದ್ದು ಯಾರೂ ನೋಡಲಾಗದ ಅಗ್ನಿಯಂತೆ ನೀನು ನಿನ್ನ ಕಲ್ಪನಾತೀತ ಶಕ್ತಿಯಿಂದ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೀಯೆ. ಬದ್ಧ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಯು ಭೌತಿಕ ಪ್ರಕೃತಿಯ ಗುಣತ್ರಯಗಳ ಅಧಿಕಾರಕ್ಕೆ ಒಳಪಟ್ಟಿರುತ್ತಾನೆ. ಆದುದರಿಂದ ಜೀವಿಗಳು ತಮ್ಮ ಭೌತಿಕ ಕಣ್ಣುಗಳಿಂದ ಎಲ್ಲೆಲ್ಲಿಯೂ ಇರುವ ನಿನ್ನನ್ನು ಕಾಣಲಾರರು. ಆದರೆ ನಿನ್ನ ಕೃಪೆಯಿಂದ ನಿನ್ನ ಕಲ್ಪನಾತೀತ ಶಕ್ತಿಯ ಕ್ರಿಯೆಯನ್ನು ನಾವು ಹಲವು ಬಾರಿ ಕಂಡಿದ್ದೇನೆ. ಆದುದರಿಂದ ನಿನಗೆ ಪಾಂಡವರ ವಿಷಯವು ತಿಳಿದಿದ್ದರೂ ನನ್ನನ್ನು ಪ್ರಶ್ನಿಸುತ್ತಿದ್ದೀಯೆ. ನಿನ್ನ ಪ್ರಶ್ನೆಯಿಂದ ನನಗೆ ಆಶ್ಚರ್ಯವಾಗಿಲ್ಲ. ಪ್ರಿಯ ಪ್ರಭುವೇ, ಮನುಷ್ಯನ ಗ್ರಹಿಕೆಯನ್ನು ಮೀರಿದ ನಿನ್ನ ಶಕ್ತಿಗಳಿಂದ ನೀನು
ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತಿ, ಪಾಲಿಸುತ್ತಿ, ಲಯಗೊಳಿಸುತ್ತಿ. ನಿನ್ನ ಊಹಾತೀತವಾದ ಸಾಮರ್ಥ್ಯದಿಂದಲೇ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಛಾಯಾರೂಪವಾದರೂ ವಾಸ್ತವವಾದದ್ದೆಂದು ತೋರುತ್ತದೆ. ಮುಂದೆ ನೀನು ಏನು ಮಾಡಲು ಉದ್ದೇಶಿಸಿದ್ದಿ ಎನ್ನುವುದು ಯಾರಿಗೂ ತಿಳಿಯದು. ನನ್ನ ಮಟ್ಟಿಗೆ ಹೇಳುವುದಾದರೆ ನಾನು ಮತ್ತೆ ಮತ್ತೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಬಲ್ಲೆ ಅಷ್ಟೇ. ಜ್ಞಾನದ ದೈಹಿಕ ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬನನ್ನು ಪ್ರಾಪಂಚಿಕ ಬಯಕೆಗಳು ಮುಂದಕ್ಕೆ ನೂಕುತ್ತವೆ. ಹೀಗೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಪ್ರತಿಯೊಬ್ಬನು ಒಂದಾದ ಮೇಲೊಂದರಂತೆ ಹೊಸ ಭೌತಿಕ ದೇಹಗಳನ್ನು ಪಡೆಯುತ್ತಾನೆ. ಅಸ್ತಿತ್ವದ ಇಂತಹ ಕಲ್ಪನೆಯಲ್ಲಿ ಸಿಲುಕಿ ಮನುಷ್ಯನಿಗೆ ದೇಹದ ಈ ಪಂಜರದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ತಿಳಿಯುವುದಿಲ್ಲ. ಪ್ರಭು, ನಿನ್ನ ಅವ್ಯಾಜ ಕರುಣೆಯಿಂದಾಗಿ ನೀನು ನಿನ್ನ ದಿವ್ಯ ಲೀಲೆಗಳನ್ನು ಮೆರೆಯಲು ಇಳಿದು ಬರುತ್ತೀಯೇ. ಈ ಲೀಲೆಗಳು ನಮಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತವೆ ಮತ್ತು ಮಹಿಮೆಯಿಂದ ಕೂಡಿರುತ್ತವೆ. ಆದುದರಿಂದ ನಿನಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸುವುದನ್ನು ಬಿಟ್ಟು ನನಗೆ ಬೇರೆ ದಾರಿಯೇ ಇಲ್ಲ. ಪ್ರಿಯ ಪ್ರಭುವೇ, ನೀನು ಪರಬ್ರಹ್ಮನು. ಸಾಮಾನ್ಯ ಮನುಷ್ಯನಾಗಿ ನಿನ್ನ ಲೀಲೆಗಳು ನಟನು ತನ್ನ ಅಸ್ತಿತ್ವವನ್ನು ಬಿಟ್ಟು ಬೇರೆ ಬೇರೆ ಪಾತ್ರಗಳನ್ನು ರಂಗಭೂಮಿಯ ಮೇಲೆ ನಟಿಸುವ ನಾಟಕದಂತೆ ಒಂದು ಸಾಧನೋಪಾಯ ಮಾತ್ರ. ಪಾಂಡವರ ಹಿತೈಷಿಯಾಗಿ ಅವರ ನೆಂಟನಾದ ನೀನು ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದೀಯೆ. ಆದುದರಿಂದ ನಾನು ಅವರ ಸಂಕಲ್ಪವನ್ನು ತಿಳಿಸುತ್ತೇನೆ. ಮೊಟ್ಟ ಮೊದಲು ನಾನು ಹೇಳಬೇಕಾದ ಸಂಗತಿಯೆಂದರೆ ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕದಲ್ಲಿ ಪಡೆಯಬಹುದಾದ ಎಲ್ಲ ಐಹಿಕ ಶ್ರೀಮಂತಿಕೆಗಳು ಯುಧಿಷ್ಠಿರನಿಗೆ ಉಂಟು. ಅವನು ಬಯಸಬೇಕಾದ ಭೌತಿಕ ಶ್ರೀಮಂತಿಕೆ ಯಾವುದೂ ಉಳಿದಿಲ್ಲ. ಆದರೂ ನಿನ್ನ ಸಹವಾಸ ಭಾಗ್ಯಕ್ಕಾಗಿ ಮತ್ತು ನಿನ್ನನ್ನು ಸಂತೋಷಪಡಿಸುವುದಕ್ಕಾಗಿ ಅವನು ರಾಜಸೂಯ ಯಾಗವನ್ನು ಮಾಡಲು ಸಂಕಲ್ಪ ಮಾಡಿದ್ದಾನೆ. ಹರೇ ಹರೇ ಕೃಷ್ಣ. ಕೃಷ್ಣ. ನಿಲ್ಲಿಸುವ ಮಾತಾಜಿ, ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ನಿಲ್ಲಿಸುವ. ಹರೇ ಕೃಷ್ಣ. ಅಂತ ಹೇಳಿದ್ರೆ ಇಲ್ಲಿ ಆ ರಾಜರುಗಳಿಗೆ ಕೂಡ ಯಾವ ರೀತಿ ಅಂದ್ರೆ ಅವರ ಒಂದು ಆತ್ಮ ಸುಖವನ್ನ ಬಯಸುವ ಬದಲು ಅವರು ಕೇವಲ ಈ ರಾಜ್ಯದ ಬಗ್ಗೆ ಮೋಹವನ್ನ ಇಟ್ಕೊಂಡಿದ್ರು. ಅದಕ್ಕೆ ಅವರಿಗೆ ಒಂದು ಈ ಬದ್ಧ ಸುಖಕ್ಕೆ ವಶವಾಗಿದ್ದಾರೆ. ಅವರ ಮೂರ್ಖತನವನ್ನ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ಕೇವಲ ಅದನ್ನ ಗೊತ್ತಾಗ್ಲಿಕ್ಕೆ ಬೇಕಾಗಿ ಈ ರೀತಿ ಅವನ ಬಂಧನದಲ್ಲಿ ಇರಿಸುವ ಹಾಗೆ ಮಾಡ್ತಾರೆ ಭಗವಂತ. ಮತ್ತೆ ಅದೇ ರೀತಿ ನಾವು ಕೂಡ ಈ ಒಂದು ಭೌತಿಕದ ಐಶ್ವರ್ಯ, ಅಧಿಕಾರ, ಗೌರವ, ಶ್ರೀಮಂತ ಕುಟುಂಬ ಇದನ್ನೇ ಬಯಸ್ತೇವೆ. ಆ ರೀತಿಯ ಒಂದು ತಪ್ಪನ್ನ ನಾವು ಮಾಡ್ತೇವೆ. ಆ ರೀತಿ ಮಾಡಿದಾಗ ನಾವು ಭಗವಂತನ ಒಂದು ಮಾಯಾಶಕ್ತಿಯ ಪ್ರಭಾವಕ್ಕೆ ನಾವು ವಶರಾಗ್ತೇವೆ ಅಂತ ಹೇಳ್ಕೊಂಡು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅದೇ ರೀತಿಲಿ ನಾರದರು ಮತ್ತೆ ಹೇಳ್ತಾರೆ ಅಂದ್ರೆ ಈ ಒಂದು ಭಗವಂತ ಈ ಒಂದು ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಈ ಒಂದು ಇದು ಲೀಲೆ, ಭಗವಂತನದ್ದು ಲೀಲೆ ನಡೀತಾ ಇರ್ತದೆ ಇಲ್ಲಿ ಅಂತ ಹೇಳಿದ್ರೆ ಕೃಷ್ಣ ಭಗವಂತ ಸೃಷ್ಟಿಕರ್ತನಾದ ಬ್ರಹ್ಮನನ್ನೇ ವಿಭ್ರಮೆಗೆ ಒಳಿಸುವಷ್ಟು ಸರ್ವಜ್ಞ ಸರ್ವಶಕ್ತ ಆಗಿರ್ತಾರೆ. ಅದೇ ರೀತಿ ಇಲ್ಲಿ ಜರಾಸಂಧನನ್ನ ಕೊಲ್ಲಿಕ್ಕೆ ಬಯಸಿದ್ರೆ ಕೂಡ ಅವರು ಸೋತಂತೆ ಇದ್ ಮಾಡ್ತಾರೆ. ಅಂದ್ರೆ ಆ ರೀತಿ ಭಗವಂತನ ಒಂದು ಇದು ಮಾಯೆಯನ್ನ ಇಲ್ಲಿ ತೋರಿಸ್ತಾರೆ. ಹಾಗೆ ಪ್ರಿಯ ಪ್ರಭುವೇ, ಪರಮ ಪ್ರಭು ಸೃಷ್ಟಿಸಿದ ಬ್ರಹ್ಮಾಂಡವನ್ನು ಕುರಿತು ನೀನು ಮಾತನಾಡಿದ್ಯಾ. ಆದರೆ ನೀನು ಸರ್ವವ್ಯಾಪಿಯಾದ ಸೃಷ್ಟಿಕರ್ತ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿನ್ನ ಶಕ್ತಿ ಎಷ್ಟು ವ್ಯಾಪ್ತಿಯಾದದ್ದು ಮತ್ತು ಕಲ್ಪನಾತೀತವಾದದ್ದು ಅಂತ ಹೇಳಿದ್ರೆ ವಿಶ್ವದ ಒಡೆಯನಾದ ಬ್ರಹ್ಮನಂತ ಶಕ್ತ ಪುರುಷರು ಕೂಡ ಬ್ರಹ್ಮನನ್ನೇ ವಿಮೋಹನ ಲೀಲೆ ಮಾಡಿ ಆ ರೀತಿ ಊಹಾತೀತ ಶಕ್ತಿಯನ್ನ ಅಳೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮೇ ವಿದುಹು ಸುರಗಣ ಅಂತ ಹೇಳ್ತಾರೆ ಒಂದು ಕಡೆ. ಆ ರೀತಿ ಪ್ರಿಯ ಪ್ರಭುವೆ, ಎಲ್ಲದರಲ್ಲಿಯೂ ಇದ್ದು ಯಾರೂ ನೋಡಲಾಗದಂತ ಅಗ್ನಿಯಂತೆ ನೀನು ನಿನ್ನ ಕಲ್ಪನಾ ಶಕ್ತಿಯಿಂದ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೀಯೆ. ಒಂದು ಬೂದಿ ಮುಚ್ಚಿದ ಕೆಂಡ, ಅದ್ರಲ್ಲಿ ನಾವು ಅಂದ್ಕೊಳ್ತೇವೆ ಬರೀ ಬೂದಿ ಅಂತ. ಇಲ್ಲ, ಅದ್ರೊಳಗೆ ನಿಗಿಸುವ ಒಂದು ಕೆಂಡ ಇರತ್ತೆ. ಅದೇ ರೀತಿ ಎಲ್ಲರೊಳಗೆ ಆತ್ಮ ಭಗವಂತ ಪರಮಾತ್ಮನಾಗಿ ಇದ್ದಾನೆ. ಆದ್ರೂ ಕೂಡ ಅವನನ್ನ ಕಾಣ್ಲಿಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಅಂತ ಒಂದು ಬದ್ಧ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿ ಕೂಡ ಭೌತಿಕ ಪ್ರಕೃತಿ ಈ 3 ಗುಣಗಳ ಅಧಿಕಾರಕ್ಕೆ ಒಳಪಟ್ಟಿರ್ತಾರೆ. ಹಾಗೆ ಜೀವಿಗಳು ತಮ್ಮ ಭೌತಿಕ ಕಣ್ಣುಗಳಿಂದ ಎಲ್ಲೆಲ್ಲಿಯೂ ಇರುವ ನಿನ್ನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಚರ್ಮ ಚಕ್ಷುನಿಂದ ನಿನ್ನನ್ನ ಕಾಣ್ಲಿಕ್ಕೆ
ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಯಾವಾಗ ನಿನ್ನ ಕೃಪೆ ಸಿಕ್ಕಿದಾಗ ನಿನ್ನ ಕಲ್ಪನಾತೀತ ಶಕ್ತಿಯ ಕ್ರಿಯೆಯನ್ನ ನಾವು ಹಲವು ಬಾರಿ ಕಂಡಿದ್ದೇವೆ. ಆದ್ದರಿಂದ ನಿನಗೆ ಪಾಂಡವರ ವಿಷಯ ತಿಳಿದಿದ್ರು ಕೂಡ ನನ್ನನ್ನ ಪ್ರಶ್ನಿಸುತ್ತಿದ್ದೀಯಾ. ನಿನ್ನ ಪ್ರಶ್ನೆಯಿಂದ ನನಗೆ ಆಶ್ಚರ್ಯ ಆಗಿಲ್ಲ ಪ್ರಿಯ ಪ್ರಭು. ಮನುಷ್ಯನ ಗ್ರಹಿಕೆಯಲ್ಲಿ ಮೀರಿದ ನಿನ್ನ ಶಕ್ತಿಗಳಿಂದ ನೀನು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುತ್ತಿ, ಪಾಲಿಸುತ್ತಿ, ಲಯಗೊಳಿಸುತ್ತಿ. ನಿನ್ನ ಊಹಾತೀತವಾದ ಸಾಮರ್ಥ್ಯದಿಂದಲೇ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಛಾಯಾರೂಪ ಆದರೂ ವಾಸ್ತವ ಅಂತ ತೋರ್ತಾ ಇದೆ ಅಂತ ಹೇಳಿದ್ರೆ, ಈ ಭೌತಿಕ ಪ್ರಪಂಚ ಆಧ್ಯಾತ್ಮಿಕದ ಒಂದು ಪ್ರತಿಬಿಂಬ ಮಾತ್ರ. ಹಾಗಿರುವಾಗ ಅದನ್ನೇ ನಾವು ವಾಸ್ತವ ಅಂತ ತಿಳ್ಕೊಳ್ತೇವೆ. ಮುಂದೆ ನೀನು ಏನು ಮಾಡಲು ಉದ್ದೇಶಿಸಿದ್ದಿ ಅಂದ್ರೆ, ಏನೆಲ್ಲ ನಾವು ಒಡೆತನದ ಇಚ್ಛೆ ಇಟ್ಕೊಂಡು ಬಂದಿದ್ದೇವೆ ಅದೆಲ್ಲ ನೀವು ಅನುಭವಿಸಿ ಅಂತ ಹೇಳ್ಕೊಂಡು ಈ ರೀತಿಯ ಒಂದು ಪ್ರಪಂಚವನ್ನ ಅಲ್ಲಿಯ ಒಂದು ಛಾಯಾರೂಪವಾಗಿ ನೀನು ಇಟ್ಟಿದ್ದೆ, ಅದನ್ನೇ ನಾವು ವಾಸ್ತವ ಅಂತ ತಿಳ್ಕೊಂಡಿದ್ದೇವೆ. ಆದ್ರೆ ಏನು ಮಾಡಲು ಉದ್ದೇಶಿಸಿದ್ದೆ ಅನ್ನೋದು ಯಾರಿಗೂ ತಿಳಿಯದು. ನನ್ನ ಮಟ್ಟಿಗೆ ಹೇಳೋದಾದ್ರೆ, ನಾನು ಮತ್ತೆ ಮತ್ತೆ ನಿನ್ಗೆ ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸಬಲ್ಲೆ ಅಷ್ಟೇ ಅಂತ ಹೇಳ್ತಾರೆ ನಾರದರು. ಜ್ಞಾನದ ದೈಹಿಕ ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬನನ್ನು ಪ್ರಾಪಂಚಿಕ ಬಯಕೆಗಳು ಮುಂದಕ್ಕೆ ನೂಕುತ್ತವೆ. ನಮ್ಗೆ ನಾವು ನೋಡ್ಬೋದು ಇಲ್ಲಿ ಈ ಭಗವದ್ಗೀತೆ ಜ್ಞಾನ ನಾವು ಪಡ್ಕೊಳ್ಬೇಕಂತ ಹೇಳಿದ್ರೆ ಅದು ಕೊನೆಗೆ ಈಗ ಜಪ ಕೂಡ ಅಷ್ಟೇ. ನಾವು ಯಾವ್ದಾದ್ರು ನಮ್ಗೆ ಅಡೆತಡೆಗಳು ಬಂದ್ರೆ ಮೊದಲು ನಾವು ಜಪ ಬಿಡ್ತೇವೆ ಹೊರತು ಬೇರೆ ಯಾವ್ದನ್ನ ಊಟ ತಿಂಡಿ ಆಹಾರ ವಿಹಾರ ಯಾವ್ದನ್ನ ಬಿಡೋದಿಲ್ಲ. ಭಗವಂತನನ್ನ ನಾವು ಭಕ್ತಿ ಮಾಡೋದನ್ನ ಬೇಕಾದ್ರೆ ಮೊದ್ಲಿಗೆ ಬಿಡ್ತೇವೆ. ಅದು ನಮ್ಮ ಜ್ಞಾನದ ದೈಹಿಕ ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬನು ಪ್ರಾಪಂಚಿಕ ಬಯಕೆಗಳು ಮುಂದಕ್ಕೆ ನೂಕುತ್ತವೆ. ಹೀಗೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಪ್ರತಿಯೊಬ್ಬನು ಒಂದಾದ ಮೇಲೊಂದು ಹೊಸ ಭೌತಿಕ ದೇಹಗಳನ್ನ ಪಡ್ಕೊಂಡು ಹೋಗ್ತಾ ಇದ್ದಾನೆ. ಅಸ್ತಿತ್ವದ ಇಂತಹ ಕಲ್ಪನೆಯಲ್ಲಿ ಸಿಲುಕಿ ಮನುಷ್ಯನಿಗೆ ದೇಹದ ಈ ಪಂಜರದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ತಿಳಿಯೋದಿಲ್ಲ. ಅಂದ್ರೆ ಅಷ್ಟು ಭ್ರಮಾತ್ಮಕ ಜೀವನ ನಡೆಸ್ತಾ ಇದ್ದೇವೆ ನಾವು ಅಂತ. ಪ್ರಭು, ನಿನ್ನ ಅವ್ಯಾಜ ಕರುಣೆಯಿಂದ ನೀನು ನಿನ್ನ ದಿವ್ಯ ಲೀಲೆಗಳನ್ನ ಮೆರೆಯಲು ಇಳಿದು ಬರುತ್ತಿದ್ದೀಯೇ. ಈ ಲೀಲೆಗಳು ನಮಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತವೆ ಮತ್ತು ಮಹಿಮೆಯಿಂದ ಕೂಡಿರುತ್ತವೆ. ಆದ್ರೆ ಯಾರಿಗೆ ಅದು ಅಂತ ಹೇಳಿದ್ರೆ, ಯಾರು ಸ್ವಲ್ಪ ಆದ್ರೂ ಆಧ್ಯಾತ್ಮಿಕ ಜ್ಞಾನ ಪಡ್ಕೊಂಡವರಿಗೆ ಮಾತ್ರ, ಇಲ್ಲದವರಿಗೆ ನಾಹಂ ಪ್ರಕಾಶ ಸರ್ವಸ್ಯ ಅಂತವರಿಗೆ ಯೋಗಮಾಯಿಂದ ಅವನನ್ನ ಕವರ್ ಆಗಿ ಇಟ್ಕೊಳ್ತಿರ್ತಾನೆ, ಕಾಣುವುದಿಲ್ಲ. ಆದ್ದರಿಂದ ನಿನಗೆ ಇಲ್ಲಿ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸುವುದನ್ನು ಬಿಟ್ಟು ನನಗೆ ಬೇರೆ ದಾರಿಯೇ ಇಲ್ಲ. ಪ್ರಿಯ ಪ್ರಭುವೇ, ನೀನು ಪರಬ್ರಹ್ಮನು, ಸಾಮಾನ್ಯ ಮನುಷ್ಯನಾಗಿ ನಿನ್ನ ಲೀಲೆಗಳು ನಟನು ತನ್ನ ಅಸ್ತಿತ್ವವನ್ನು ಬಿಟ್ಟು ಬೇರೆ ಬೇರೆ ಪಾತ್ರಗಳನ್ನು ರಂಗಭೂಮಿಯ ಮೇಲೆ ನಟಿಸುವಂತೆ ನಾಟಕದಂತೆ ಒಂದು ಸಾಧನೋಪಾಯ ಮಾತ್ರ ಅಂತ ಹೇಳ್ತಾ ಇದ್ದ. ಅಂದ್ರೆ ಹೇಗೆ ಒಬ್ಬ ಒಂದು ಇದರಲ್ಲಿ ಸ್ಟೇಜ್ ಅಲ್ಲಿ ರಾಜನ ಒಂದು ನಾಟಕ ಅಂದ್ರೆ ರಾಜನ ಒಂದು ವೇಷ ಧರಿಸ್ತಾನೆ, ಒಬ್ಬ ಮತ್ತೊಂದ್ಸಲ ಕಳ್ಳನ ಅಂತ ವೇಷ ಧರಿಸ್ತಾನೆ. ಆ ರೀತಿ ಇಲ್ಲಿ ಬಂದಾಗ ನಿನ್ನ ಲೀಲೆಯಿಂದ ನೀನು ಈ ರೀತಿ ಬೇರೆ ಬೇರೆ ಪಾತ್ರದಲ್ಲಿ ನೀನು ನಮ್ಗೆ ನಟಿಸುವ ನಾಟಕದ ಒಂದು ಸಾಧನ ಉಪಾಯ ಮಾತ್ರ ಅಂತ ಹೇಳ್ತಾರೆ. ಪಾಂಡವರ ಹಿತೈಷಿಯಾಗಿ ಅವರ ನೆಂಟನಾದ ನೀನು ಅವರ ಯೋಗಕ್ಷೇಮವನ್ನ ವಿಚಾರಿಸಿದ್ದೀಯೇ. ಆದುದರಿಂದ ನಾನು ಅವರ ಸಂಕಲ್ಪವನ್ನು ತಿಳಿಸುತ್ತೇನೆ. ಮೊಟ್ಟ ಮೊದಲು ನಾನು ಹೇಳಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕದಲ್ಲಿ ಪಡೆಯಬಹುದಾದ ಎಲ್ಲ ಐಕ ಶ್ರೀಮಂತಿಕೆಗಳು ಯುಧಿಷ್ಠಿರನಿಗೆ ಉಂಟು. ಅಂದ್ರೆ ಯುಧಿಷ್ಠಿರನ ಬಗ್ಗೆ ಹೇಳ್ತಾರೆ ಅಲ್ಲಿ, ಅವನು ಬಯಸಬೇಕಾದ ಭೌತಿಕ ಶ್ರೀಮಂತಿಕೆ ಯಾವುದು ಉಳಿದಿಲ್ಲ ಅಂತ ಎಲ್ಲವೂ ಅವನಿಗೆ ಇದೆ. ಆದರೂ ನಿನ್ನ ಸಹವಾಸ ಭಾಗ್ಯಕ್ಕಾಗಿ ಮತ್ತು ನಿನ್ನನ್ನ ಸಂತೋಷ ಪಡಿಸುವುದಕ್ಕಾಗಿ ಅವನು ರಾಜಸೂಯ ಯಾಗವನ್ನ ಮಾಡಲು ಸಂಕಲ್ಪ ಮಾಡಿದ್ದಾನೆ ಅಂತೇಳಿ, ಆ ಒಂದು ರಾಜಸೂಯ ಯಾಗ ಅಷ್ಟೊಂದು ಯುದ್ಧದಲ್ಲಿ ಆ ಒಂದು ಇದೆಲ್ಲ ಆಗಿದ್ದಕ್ಕೆ ಅವನಿಗೆ ರಾಜಸೂಯ ಯಾಗ ಮಾಡ್ಬೇಕು ಅಂತ ಅನಿಸ್ತದೆ, ನಿನ್ನನ್ನ ಸಂತೋಷ ಪಡಿಸ್ಲಿಕ್ಕೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಅಲ್ಲಿ. ಅಂದ್ರೆ ಭಗವಂತ ಯಾವ ರೀತಿ ಮಾನವ ಲೋಕದಲ್ಲಿ ಕ್ರೀಡಾ ನಿರತರಾಗಿದ್ದಾನೆ ಎಂಬುದನ್ನ ನಮ್ಗೆ ಇಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ಯಾರು ಆತ್ಮಸುಖವನ್ನ ಬಿಟ್ಟು ಭೌತಿಕ ಒಂದು ಸುಖಕ್ಕೆ ಭ್ರಮೆಯಲ್ಲಿ ಇರ್ತಾರೆ ಅಂತವರಿಗೆ ಸಣ್ಣ ಸಣ್ಣ ಒಂದು ಪರೀಕ್ಷೆಗಳಿಗೆ ಒಡ್ಡಿ ಅದರಲ್ಲಿ ಅವರನ್ನ ಮೇಲೆತ್ತಲಿಕ್ಕೆ ನೋಡ್ತಾನೆ ಭಗವಂತ. ಆ ರೀತಿ ಕ್ರೀಡಾ ನಿರತನಾದಂತೆ ಇಲ್ಲಿ ನಾವು ನೋಡ್ಬೋದು ಅಂತೇಳಿ ಅರ್ಥ ಮಾಡಿಕೊಳ್ಬಹುದು. ಹರೇ ಕೃಷ್ಣ. ವಾಂಚಾಕಲ್ಪ ತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಮದ್ ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀ ರಾಧಾ ಗೋವಿಂದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ನಾಳೆ ಇದೆ ಕ್ಲಾಸ್, ನಾಳೆ ಮುಂದುವರಿಸುವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದ.